ಬಸ್ ನೌಕರರ ಸಂಘ ಪೂರ್ವವಲಯ ದೇರ್ಲಕಟ್ಟೆ ಇದರ ಸಹಭಾಗಿತ್ವದಲ್ಲಿ ಅರ್ಹ ನೌಕರರ ಕುಟುಂಬಗಳಿಗೆ ಆಹಾರ ಧಾನ್ಯ ಕಿಟ್ ವಿತರಣಾ ಕಾರ್ಯಕ್ರಮವನ್ನು 2ನೇ ದಿವಸದ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಶ್ರಫ್ DYFI ಉಳ್ಳಾಲ ಘಟಕಾಧ್ಯಕ್ಷರಾದ ಅಶ್ರಫ್ ಕೇಸರಡ್ ಸರ್ ಬಂದಿದ್ದಾರೆ, ಅವರನ್ನು ನೆನಪಿಸ್ತಾ, ಅದೇ ರೀತಿ ಕಾರ್ಮಿಕ ಮುಂದಾಳು ನಮ್ಮ ಎಲ್ಲ ಕಾರ್ಯಗಳಿಗೆ ಮುಂಚಿನಲ್ಲಿ ಬಂದು ನಿಲ್ಲುವಂತಹ ಇಬ್ರಾಹಿಂ ಮದಕ್ಕ ಕಾರ್ಮಿಕ ಮುಂದಾದಾಗಿದ್ದ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದೇ ರೀತಿ ನಮ್ಮ ರಾಣಿ ಹಬ್ಬಕ್ಕ ಬಸ್ ನೌಕರರ ಸಂಘದ ಜೊತೆ ಕಾರ್ಯದರ್ಶಿ ಆಗಿರುವ ದಿವಾಕರ್ ಪಾವೂರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದೇ ರೀತಿ ನಮ್ಮ ರಾಣಿ ಹಬ್ಬಕ್ಕ ಬಸ್ ನೌಕರರ ಸಂಘದ ಕೋಶಾಧಿಕಾರಿ ಅಶ್ರಫ್ ಅವರನ್ನು ಸಹ ವೇದಿಕೆಯಲ್ಲಿ ಅದೇ ರೀತಿ ಸೇರಿದಂತಹ ಎಲ್ಲ ಗಣ್ಯ ನಮ್ಮ ಬಸ್ ನೌಕರರ ಸಂಘದ ಸದಸ್ಯರುಗಳನ್ನು ನೆನಪಿಸ್ತಾ, ನಮ್ಮ ಒಂದು ಕೂಟ ಇಲ್ಲಿ ಏರ್ಪಡಬೇಕಂದ್ರೆ ಇದಕ್ಕೆ ಮುಂಚೂಣಿಯಲ್ಲಿ ನಮ್ಮ ಗೌರವಾಧ್ಯಕ್ಷರ ಜೊತೆ ನಿಂತಹ ನಮ್ಮ ರಾಣಿ ಹಬ್ಬಕ್ಕ ಬಸ್ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಅವರನ್ನು ನೆನಪಿಸ್ತಾ, ಅದೇ ರೀತಿ ನಮ್ಮ ಪದಾಧಿಕಾರಿಗಳು ಬಾಜಿಕ್, ನಜೀರ್, ಸಫಾನ್, ಡೆರಿಕೋಲ್ ಮುಂತಾದವರು ಇದಕ್ಕೆ ಒಳ್ಳೆಯ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ನಡೆಸಲು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಲಾಕ್ಡೌನ್ ಕೊರೋನಾ ಈ ಮಹಾಮಾರಿ ಸಮಯದಲ್ಲಿ ನಮಗೆ ಎಲ್ಲೂ ಯಾರಿಗೂ ಏನೂ ದೊರಕದಂಥ ಸ್ಥಿತಿ ಕಂಡು ಬಂದಿದೆ. ಪ್ರತ್ಯೇಕವಾಗಿ ನಮ್ಮ ಬಸ್ ನೌಕರರಿಗೆ ಯಾರಿಗೂ ದುಡಿಮೆ ಇಲ್ಲ, ಬೇರೆ ನಮಗೇನು ಕೆಲಸ ಸಿಗುವಂಥ ಒಂದು ಇದಿಲ್ಲ. ಯಾಕಂದರೆ ಬೇರೆ ಎಲ್ಲ ಕೆಲಸಗಳಲ್ಲಿ ಜನರು ಮುಂಚೆನೇ ರೆಡಿಯಾಗಿದ್ದಾರೆ. ಬಸ್ ಡ್ರೈವರ್, ಕಂಡಕ್ಟರ್ ಮಾತ್ರ ಮನೆಯಲ್ಲಿ. ನಮಗೆ ಮಾಲಕರ ವತಿಯಿಂದಲೂ ಏನೂ ಬೆಂಬಲ ಇಲ್ಲ, ಸಹಕಾರವಿಲ್ಲ. ಮತ್ತು ಸರ್ಕಾರದಲ್ಲಿಂತೂ ನಮ್ಮ ಪ್ರೂಫೇ ಇಲ್ಲ. ರೇಷನ್ ಕಾರ್ಡ್ನಲ್ಲಿ ನಮ್ಮ ಹೆಸರಿದ್ದದ್ದು ಅದು ಒಂದೇ ಸರ್ಕಾರಕ್ಕೆ ಪ್ರೂಫ್. ನಾವು ಡ್ರೈವರ್ ಅಂತ ಹೆವಿ ಲೈಸೆನ್ಸ್ ತೆಗೆದು ಹೆವಿ ಲೈಸೆನ್ಸ್ ತೆಗಿಬೇಕಂದ್ರೆ ಅಷ್ಟೇ ಕಷ್ಟ ಉಂಟು. ಈಗ 2 ವೀಲರ್ ಲೈಸೆನ್ಸ್ ಹೇಗೆ ಫ್ರೀಯಾಗಿ ಇನ್ನು ಕೊಡ್ತಾರೋ ಹಾಗೆಲ್ಲ ಹೆವಿ ಲೈಸೆನ್ಸ್ಗಿಂತ ತುಂಬ ಟೆಸ್ಟ್ ಕೊಟ್ಟು ಡ್ರೈವಿಂಗಿಗೆ ತುಂಬ ಜವಾಬ್ದಾರಿಯನ್ನು ಕೊಟ್ಟು ಅದರ ನಂತರ ಹೆವಿ ಲೈಸೆನ್ಸ್ ಸಿಗೋದು. ಆ ಹೆವಿ ಲೈಸೆನ್ಸ್ ಹಿಡಿದುಕೊಂಡು ನಾವು ಇಷ್ಟರ ತನಕ ದುಡಿದು ಸಾಧಾರಣವಾಗಿ 25-30 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರುವವರೆಲ್ಲರೂ ಇದ್ದಾರೆ. ಅವರಿಗೆ ಇಷ್ಟರ ತನಕ ಯಾವುದೇ ಒಂದು ಲೈಸೆನ್ಸ್ ಹಿಡಿದಕ್ಕೆ ಒಂದು ಪ್ರತಿಫಲವಾಗಿ ಇಷ್ಟರ ತನಕ ಸರ್ಕಾರದಿಂದಲೋ ಅಲ್ಲ ಮಾಲಕರ ಸಂಘದಿಂದಲೋ ಏನೂ ಅವರಿಗೆ ದೊರಕಿಲ್ಲ. ಅವತ್ತು ಡ್ಯೂಟಿಗೆ ಹೋದರೆ ಅವತ್ತಿಗೆ ಮಾತ್ರ ಸಂಬಳ ಸಿಗುತ್ತೆ ಹೊರತು ನಾಳೆ ಅವರು ಮನೆಯಲ್ಲಿದ್ದರೆ ಅವರನ್ನು ಏನು ಅಂತ ಕೇಳುವಂಥ ಪರಿಸ್ಥಿತಿ ಕಂಡು ಬಂದಿಲ್ಲ ಇಷ್ಟರ ತನಕ ಎಲ್ಲೂ. ಇಂಥ ಪರಿಸ್ಥಿತಿಯಲ್ಲಿ ಕಳೆದ ಕೊರೋನಾ ಮಹಾಮಾರಿ ಸಮಯದಲ್ಲಿ ಈ ಕಮಿಟಿ ನಮ್ಮ ರಾಣಿ ಹಬ್ಬಕ್ಕ ಬಸ್ ನೌಕರರ ಸಂಘ ಒಂದು ರಚನೆ ಆಗಿದೆ. ರಚನೆ ಆಗಬೇಕಾದ್ರೆ ತುಂಬ ಕಷ್ಟಗಳು ಎದುರಿಸಿದೆ. ಆದರೆ ಅದರ ಒಂದು ಫಲ, ಯಾಕಂದರೆ ಕೆಲಸ ಇಲ್ಲದವರು ಕಮಿಟಿ ರಚನೆ ಮಾಡಲಿಕ್ಕೆ ಬಂದಂಥ ಪರಿಸ್ಥಿತಿ ಆಗಿತ್ತು. ಆ ಸಮಯದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ನಮ್ಮ ಗೌರವಾಧ್ಯಕ್ಷರಾದ ಮುನೀರ್ ಘಾಟಿಮಲ್ ಸರ್, ಅದೇ ರೀತಿ ಅಶ್ರಫ್ ಸರ್ ಮತ್ತು ಇಬ್ರಾಹಿಂ ಮದಕ್ಕ ಮತ್ತು ನವಾಜ್ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಹೊರಮನೆ ಅವರು ಸಹ ನಿಂತು ಜಗದೀಶ್ ನಾಯಕರವರ ಸಹಭಾಗಿತ್ವದಲ್ಲಿ ಎಲ್ಲ ಕಮಿಟಿ ರಚನೆಯಾಗಿ ಆ ಕಮಿಟಿಗೆ ನಾನೇ ಬಂದದ್ದು ಕೊನೆಯವನಾಗಿ. ಈಗ ಒಂದು 500, 700, 800 ಜನ ಅವತ್ತು ನಮ್ಮ ಶಾಸಕರ ಇದರಲ್ಲಿ ಕಿಟ್ಟು ಸಿಕ್ಕಿತ್ತು. ಅದು ಸಿಗಬೇಕಾದ್ರೆ ಕಾರಣ ಈ ಕಮಿಟಿ ರಚನೆ ಆದ ಇದರಲ್ಲೇ ಸಿಕ್ಕಿದೆ. ಇಲ್ಲಾಂದರೆ ಅಲ್ಲೂ ಸಹ ನಮಗೆ ಪ್ರೂಫೇ ಇರಲಿಲ್ಲ. ರಿಕ್ಷಾ ಸಂಘಟನೆಯವರಿಗೆ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ, ಬಸ್ ನೌಕರರಿಗೆ ಯಾವತ್ತೂ ಸಹ ಕೊಡಲಿಕ್ಕೆ ಇರಲಿಲ್ಲ. ಈ ಸಂಘಟನೆ ಒಂದು ಆಗ್ತದಂತ ಆಗುವಾಗ ಅಲ್ಲಿ ನಮ್ಮ ಮಾಲಕರ ಸಂಘದಲ್ಲಿ ಅವರ ಕಾಂಟ್ಯಾಕ್ಟ್ ಇರುವವರು ಮಾತನಾಡಿ, ಅದು ಸಾತ್ಕೋ ಬಸ್ಸಿನ ಮಾಲಕರಾದಂಥ ಮಜೀದ್ ಅವರೊಂದು ಪ್ರೆಸಿಡೆಂಟ್ ಅವರ ತಾಲೂಕು ಪಂಚಾಯತ್ ಅಧ್ಯಕ್ಷರಲ್ಲಿ ಮಾತನಾಡಿ ನಂತರ ಈ ಕಿಟ್ಟಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಮಾಲಕರು ಆ ಕಿಟ್ಟು ಕೊಡೋ ಕಾರ್ಯಕ್ರಮಕ್ಕೆ ಒಂದು ಫೋರ್ಸ್ ಕೊಟ್ಟು ಎದುರಿಗೆ ಎಲ್ಲ ನಮ್ಮದೇ ಅಂತ ಹೇಳಿ ಬಿಂಬಿಸ್ತಾರೆ. ನಿಜವಾಗಲೂ ಅಲ್ಲ. ಈ ನಮ್ಮ ಈ ಸಂಘಟನೆ ಆಗೋ ರಚನೆ ಆಗುವ ಇದರಲ್ಲಿ ನಮಗೆ ಕಿಟ್ ಸಿಕ್ಕಿದಂತೆ ಅಷ್ಟೇ. ಸಾಧಾರಣವಾಗಿ 900 ಜನರಿಗೆ ಆ ಕಿಟ್ಟಿನ ವ್ಯವಸ್ಥೆ ಕೊಟ್ಟಿದ್ದೇವೆ. ಅದೇ ರೀತಿ ಈ ಸೆಕೆಂಡ್ ಕೊರೋನಾ ಅಲೆಯಲ್ಲೂ ನಮ್ಮನ್ನು ಬಿಂಬಿಸಲಿಕ್ಕೆ ಯಾರೂ ಇರಲಿಲ್ಲ, ಮಾಲಕರು ಎಂತೂ ಇಲ್ಲೇ ಇಲ್ಲ. ಯಾಕಂದರೆ ಅವರು ಅವರ ಹೊಟ್ಟೆಪಾಡನ್ನು ನೋಡ್ತಿದ್ದಾರೆ. ಅವರು ನಮ್ಮ ಬಗ್ಗೆ ಒಂದು ಕಿಂಚಿತ್ತು ಆಲೋಚನೆಯನ್ನು ಮಾಡೋದಿಲ್ಲ. ಯಾಕಂದರೆ ಅವರು ಹೇಳ್ತಾರೆ, ನಾವು ದಿನಕ್ಕೆ ಒಳ್ಳೆ ಸಂಬಳ ಕೊಡೋದಿಲ್ಲ. ಗೌರ್ಮೆಂಟ್ ಸಂಬಳ ಅಂದರೆ ಅರ್ಧ ನಮಗೆ ಫುಲ್ಲು ಕೊಡೋದಿಲ್ಲ. ಫುಲ್ ಕೊಡೋದಂದರೆ ನಾವು ಡ್ಯೂಟಿ ಎಷ್ಟು ಮಾಡ್ತೇವೆ ಅದು ಲೆಕ್ಕ ನೋಡಬೇಕು.
ನಿಜವಾಗಲೂ 8 ಗಂಟೆ ಡ್ಯೂಟಿ, ಅದರ ನಂತರ ಮಾಡೋದೆಲ್ಲ ಪತ್ತೆಯಾಗಿ ಬರಬೇಕು ನಮಗೆ ಓಟಿಯಾಗಿ. ಯಾಕೆಂದರೆ 8 ಗಂಟೆ ನಾವು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ ರಾತ್ರಿ 10 ಗಂಟೆವರೆಗೆ ಡ್ಯೂಟಿ ಮಾಡಿದರೂ ನಮಗೆ ಸಿಗೋದು ಒಂದೇ ಎವರೇಜ್. ಅದು ಅವತ್ತಿಗೆ ಮಾತ್ರ. ನಾಳೆ ಬೆಳಿಗ್ಗೆ ಬಸ್ಸಿಗೆ ಅಂತ ಡ್ಯೂಟಿಗೆ ಬಂದರೆ ಒಂದು ಡ್ರೈವರ ಕಂಡಕ್ಟರ್ ಎಲ್ಲಿಯಾದರೂ ಅಕಸ್ಮಾತ್ ಏನಾದರೂ ತೊಂದರೆಯಾಗಿ ಬಸ್ಸಿಂದ ಇಳಿಯುವಾಗಲೂ ಕಂಡಕ್ಟರ್ ಬಿದ್ದು ಕಾಲು ಮುರಿದನ್ನು ನೆಕ್ಸ್ಟ್ ಟ್ರಿಪ್ಪಿಗೆ ಬೇರೆ ಕಂಡಕ್ಟರ್ ಕಳಿಸಿ ಬಸ್ಸನ್ನು ಚಾಲು ಮಾಡಿದಂಥ ಹಿಸ್ಟ್ರಿ ನಮ್ಮ ಇಲ್ಲಿಯೇ ಇದ್ದೇವೆ ಸ್ಥಳೀಯವಾಗಿ. ಯಾಕಂದರೆ ಅಷ್ಟು ನಾವು ಚೀಪಾಗಿದೆ. ಯಾಕಂದರೆ ಮಾಲಕರು ಏನು ಹೇಳ್ತಾರೆ ಅದಕ್ಕೆ ನಾವು ಬಗ್ಗುವಂಥ ಒಂದು ಕಾಲ ಬಂದಿದೆ. ಇನ್ನು ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಒಗ್ಗಟ್ಟಂದರೆ ಇದು ಸಾಕಾಗುವುದಿಲ್ಲ. ಈಗ 120 ಮೆಂಬರ್ಸ್ ನಮ್ಮಲ್ಲಿ ಆಗಿದ್ದು. ಇಲ್ಲಿ ಸಾಧಾರಣವಾಗಿ 800 ಜನ ದುಡಿಯೋರಿದ್ದಾರೆ. ಎಲ್ಲರೂ ಒಂದು ಒಗ್ಗಟ್ಟಾಗಿ ಇಡೀ ಇಲ್ಲಿ ಮಂಗಳೂರಿಗೆ ಒಂದು ಒಳ್ಳೆಯ ಬಸ್ ಸಂಘಟನೆ ಅಂದರೆ ರಾಣಿಹಬ್ಬಕ್ಕ ಬಸ್ ನೌಕರ ಸಂಘಟನೆ ರಚನೆ ಆಗಬೇಕು. ಎಲ್ಲ ಕಷ್ಟಗಳಿಗೆ ನಾವು ಮಾಲಕರದಿಂದಲೂ ದೊರೆಯದಿದ್ದರೂ ನಾವು ನಮ್ಮ ಕೈಲಿ ಆಗುವಷ್ಟು ಫಂಡ್ ರಚನೆ ಮಾಡಿ ನಮ್ಮ ಎಲ್ಲ ಕಷ್ಟ ದುಃಖಗಳಿಗೆ ಹೊಣೆಯಾಗುವ ಹಾಗೆ ಸಂಘಟನೆ ಮುಖಾಂತರ ಮಾಡಬೇಕು. ಅದಕ್ಕೆ ತಮ್ಮೆಲ್ಲರ ಸಹಕಾರ ಯಾವಾಗಲೂ ಬೇಕು. ಮತ್ತು ಸರ್ಕಾರದಲ್ಲಿ ನಮ್ಮ ಫಂಡ್ ರಚನೆ ಮಾಡಬೇಕಂದ್ರೆ ನಮ್ಮ ಕಮಿಟಿ ಇದು ಸಂಘಟನೆ ಹೋಗಿ ರಿಜಿಸ್ಟರ್ ಆಗಿ ಅದರ ಹಿಂದೆ ನಾವು ತುಂಬ ಹೋರಾಟಗಳನ್ನು ನಡೆಸಬೇಕಾಗ್ತದೆ. ನಾವು ಮನೆಯಲ್ಲಿದ್ದರೆ ತಂದು ಕೊಡುವಂಥ ಪರಿಸ್ಥಿತಿ ಈಗ ಸರ್ಕಾರಕ್ಕೂ ಇಲ್ಲ. ಸರ್ಕಾರದಲ್ಲಿ ನಾವು ಹೆವಿ ಲೈಸೆನ್ಸ್ ಎಂಟ್ರಿ ಇದ್ದೇವೆ ಅಂತ ಆಡಿಯೋ ಇದರಲ್ಲಿ ಎಂಟ್ರಿ ಇದ್ದರು ಮತ್ತು ನಮಗೆ ಯಾವುದೇ ಒಂದು ಸವಲತ್ತು ಕೊಡಲಿಕ್ಕೆ ಅವರಿಗೆ ನಾವು ಪ್ರೂಫೇ ಆಗಲಿಲ್ಲ. ಇನ್ನು ಮುಂದಕ್ಕೆ ನಮ್ಮ ಇಷ್ಟು 25 ವರ್ಷ 30 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ಡ್ರೈವರ್ ಕಂಡಕ್ಟರ್ಗಳು ಇಲ್ಲಿದ್ದಾರೆ ನಿರ್ವಾಹಕರು. ಅವರುಗಳಿಗೆ ಒಂದು ಪ್ರೂಫ್ ಆಗಬೇಕಂದ್ರೆ ನಾವೊಂದು ಸಂಘಟನೆ ಮಾಡಿ ಅದರ ಮುಖಾಂತರ ಆಗಬೇಕು. ಇನ್ನೇ ಅವರು ಹೋದರೆ 2-3 ವರ್ಷದಲ್ಲಿ ಅವರಿಗೆ ದುಡಿಮೆಗೆ ಇನ್ನೂ ಕಷ್ಟ ಆಗ್ತದೆ. ಆ ಸಮಯದಲ್ಲಿ ಅವರಿಗೆ ಏನಾದರೂ ಒಂದು ನಮ್ಮಿಂದ ಸಂಘಟನೆಯಿಂದ ಒಂದು ಸಹಾಯ ಆಗಬೇಕು. ಅದಕ್ಕೆ ಬೇಕಾಗಿ ನಾವೊಂದು ಇದು ಮಾಡಿ ಇದಕ್ಕೆ ಎಲ್ಲರ ಸಹಕಾರ ಯಾವಾಗಲೂ ಬೇಕು. ಇನ್ನು ಹೇಳಲಿಕ್ಕೆ ಹೋಗೋದಾದರೆ ಇನ್ನು ತುಂಬ ಇದೆ ಇನ್ನು ಮಾತನಾಡುವಂಥ ಸಮಯ ಅಲ್ಲ. ಯಾಕೆಂದರೆ ಈ ಲಾಕ್ಡೌನ್ ಸಮಯದಲ್ಲಿ ಕಾನೂನಿದೆ 10 ಗಂಟೆ ಅನ್ನೋವಾಗ ನಾವು ಬಿಟ್ಟು ಕೊಡಬೇಕು. ನಿಜವಾಗ್ಲೂ 10 ಗಂಟೆಗೆ ಇಲ್ಲಿಂದ ಬಿಡೋದಲ್ಲ, ನಾವು ನಮ್ಮ ಮನೆಗಳಿಗೆ 10 ಗಂಟೆಗೆ ರೀಚ್ ಆಗಬೇಕು. ಲೆಕ್ಕ ಹಾಗೆ ಜಾಸ್ತಿಯಾಗಿ ಇದು ಮಾಡಲಿಕ್ಕೆ ಆಗೋದಿಲ್ಲ. ನಿನ್ನೆ ಒಂದು 30 ಕುಟುಂಬಗಳಿಗೆ ನಾವು ಆಹಾರ ಕಿಟ್ ಸದಸ್ಯರುಗಳಿಗೆ ಕೊಟ್ಟಿದ್ದೇವೆ. ಇನ್ನು ಇವತ್ತು 30 ಜನಕ್ಕೆ, ಹಾಗೆ ಇನ್ನು ನಾಳೆ ಉಂಟು ನಾಡಿದ್ದು ಉಂಟು. ಮತ್ತು ಇದು ನಮ್ಮ ಈಗ ಸಾಧಾರಣವಾಗಿ ನಮ್ಮ ಮೆಂಬರ್ಸ್ಗಳಿಗೆ ಅಂತ ಮಾಡಿದ್ದು ಅದರ ನಿಜವಾಗಲೂ ನಮ್ಮ 8 ಏಜೆಂಟ್ಗಳಿದ್ದಾರೆ. ಅವರು ಸಹ ನಮ್ಮ ಮೆಂಬರೇ, ಸಂಘಟನೆಯ ಸದಸ್ಯರೇ. ಅವರನ್ನು ಸಹ ಇದರಲ್ಲಿ ನಾವು ಗುರುತಿಸ್ತೇವೆ. ಅವರಿಗೂ ಹಾಗೆ ಬಸ್ ಇಲ್ಲಂದರೆ ಅವರಿಗೂ ಇದಿಲ್ಲ, ಕೆಲಸ ಇಲ್ಲ ಅಂತ ಪರಿಸ್ಥಿತಿ. ನಾವು ಬಸ್ ಚಾಲಾದರೆ ಮಾತ್ರ ಅವರು ಏಜೆಂಟ್ನವರು. ಅದು ಸಹ ಇನ್ನು ನಾಳಿದ್ದು ಬಸ್ ಹೊರಡಬೇಕಾದ್ರೆ ಏಜೆಂಟ್ನವರಿಗೆ 1 ತಿಂಗಳ ನಂತರ ಡ್ಯೂಟಿ ಕೆಲಸ. ಯಾಕೆಂದರೆ ಎಲ್ಲದ ಲೆಕ್ಕ ಬಸ್ ಹೋಗಲಿಕ್ಕಿಲ್ಲ. ಲೆಕ್ಕದ ಒಂದು 10% 20% ಬಸ್ ಮಾತ್ರ ರೋಡಿಗೆ ಬರ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ಅವರು ಇಷ್ಟು ವರ್ಷ ಸಾಧಾರಣವಾಗಿ 30-25 ವರ್ಷದಲ್ಲಿ ಎಕ್ಸ್ಪೀರಿಯನ್ಸ್ನವರೇ ಇರುವುದು. ಅವರಿಗೂ ಸಹ ನಮ್ಮ ಬಸ್ ಚಾಲಾದರೆ ಮಾತ್ರ ಅವರಿಗೆ ದುಡಿಮೆ. ನಮ್ಮ ಹಾಗೇನು ಅವರಿಗೊಂದು ಲೈಸೆನ್ಸ್ ಅಂತ ಇಲ್ಲ ಅಂತ ಮಾತ್ರ. ನಿಜವಾಗಲೂ ಅವರು ಮುಂಚೆಲ್ಲ ಕಂಡಕ್ಟರ್ ಆಗಿದ್ದರು, ಅವರು ಆಲ್ರೆಡಿ ಲೈಸೆನ್ಸ್ ಸಹ ಇರ್ಬೋದು. ಅಂಥವರು ಇದರಲ್ಲಿದ್ದಾರೆ. ಒಳ್ಳೆಯ ಉತ್ಸಾಹದಲ್ಲಿ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ಯಾವಾಗಲೂ ಹೇಳುತ್ತಾ ಇನ್ನೂ ಸಹ ಅವರ ಮುಖಾಂತರ ಅವರು ನಮ್ಮ ಸಂಸ್ಥೆಯ ಮೆಂಬರ್ಸ್ಗಳಾಗಿ ಸದಸ್ಯರುಗಳಾಗಿ ಇನ್ನು ಮುಂದಕ್ಕೂ ಇನ್ನೂ ಸಹ ನಮ್ಮ ಸದಸ್ಯರನ್ನು ಪಡೆಯುವಂತಹ ಒಂದು ಸಂಘಕ್ಕೆ ಆಸರೆ ಆಗಬೇಕು ಎಲ್ಲರೂ. ಅದೇ ರೀತಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಲ್ಲರಿಗೂ ಒಂದು ವಿಶೇಷ ಅಂತ ಎನಿಸ್ಬೋದು. ಯಾಕೆಂದರೆ ಎಲ್ಲ ಸಂಘಟನೆಯವರು ಮಾಡುವಂತೆ ನಾವು ಮಾಡಲಿಲ್ಲ. ಅಲ್ಲಿ ಡೊನೇಷನಿಗೆ ಹೋಗಿ ಎಲ್ಲರಿಂದ ಇದು ಮಾಡಿ ಅಂತ ಕೊಡುವಂಥ ಪರಿಸ್ಥಿತಿ ಯಾರು ಬರಲಿ. ಯಾಕೆಂದರೆ ನಾವು ಹೋಗಿದ್ದೇವೆ, ಇಲ್ಲ ಅಂತಲ್ಲ, 2-3 ಸಲ ಇಲ್ಲಿ ಸ್ಥಳೀಯವಾಗಿ ಉದ್ಯಮಿಗಳ ಮನೆಗೆಲ್ಲ ಹೋಗಿ ಭೇಟಿ ಮಾಡಿದ್ದೇವೆ. ಅದಕ್ಕೆ ಆಗ ಅವರು ಹೇಳುವಂಥ ಮಾತು, ನಾವು ನಮ್ಮ ಇದರಲ್ಲಿ ದುಡಿಯೋರಿಗೆಲ್ಲ ಕೊಡಲಿಲ್ಲ. ಮತ್ತು ಎಲ್ಲಿಂದ ನಿಮಗೆ ಮಾಲಕರ ಸಂಘದಲ್ಲಿ ಫಂಡ್ ಇದೆ, ನಿಮ್ಮ ಹೆಸರಲ್ಲಿ ತುಂಬ ಫಂಡ್ ಇದೆ ಕೋಟಿಗಟ್ಟಲೆ, ಅದನ್ನು ನೀವು ತೆಗೀರಿ. ನಾವು ತೆಗೀಲಿಕ್ಕೆ ನಮಗೆ ಇಷ್ಟರ 103 ವರ್ಷಗಳ ಅನುಭವ ಇದು ಅಂತ ಇದು ಬಸ್ ಮಾಲಕರ ಸಂಘದ ರಚನೆ, ಪ್ರೈವೇಟ್ ಬಸ್ಸಿನ ಚಾಲನೆ ಆಗಿದೆ. ಅದರಲ್ಲಿ ನಮ್ಮ ಒಂದು 103 ವರ್ಷಗಳಲ್ಲಿ ನಮ್ಮ ಒಂದು ಪ್ರೂಫೇ ಇಲ್ಲ ಅಂತ ಆಗಿದೆ. ಇಷ್ಟು ವರ್ಷ ಡ್ರೈವಿಂಗ್ ಕಂಡಕ್ಟ್ ಮಾಡಿದವರು ಯಾರು ಅದರಲ್ಲಿ ಇದ್ದಿಲ್ಲ. ಮಾಲಕರ ಸಂಘ ಹೆಸರು ಮಾತ್ರ 103 ವರ್ಷಗಳ ಇತಿಹಾಸ ಇದೆ ಅಂತ. ಆಗ ಹೋಗುವಾಗ ಹೇಳಿದ್ರೆ ಅಲ್ಲಿ ನಿಮಗೆ ಕೋಟಿಗಟ್ಟಲೆ ಹಣ ಉಂಟು, ಅದನ್ನು ನೀವು ಪಡ್ಕೊಳ್ಳಿ, ಅದಕ್ಕೆ ನೀವು ಮನವಿ ಕೊಡಿ ಅಂತ. ಮನವಿ ಕೊಡೋದು ಬಿಡಿ, ನಾವು ದುಡಿಯುವ ನಮ್ಮ ಬಸ್ಸಿನ ಓನರ್ನವರಿಗೆ ಒಂದು ಫೋನ್ ಏಕಾದರೆ ಖಾಲಿ ನಾವು ಫೋನ್ ಮಾಡೋದಂದರೆ ಬಸ್ ಹೊರಡ್ತದಾ ಇದೆ ಅಂತ ಕೇಳಲಿಕ್ಕೆ, ಏನಾದರೂ ಒಂದು ಬೇರೆ ಮಾಹಿತಿ ಕೇಳಲಿಕ್ಕೋ ಏನಾದರೂ ತಿಳಿಸಲಿಕ್ಕೆ ಬೇರೆ ಏನಾದರೂ ಇದ್ದರೆ ಫೋನ್ ಮಾಡಿದರೆ ಅಂತ ಫೋನ್ ತೆಗೆಯುವಂಥ
ಒಂದು ಅವರಲ್ಲಿ ಮನಸ್ಸು ಇಲ್ಲ. ಯಾಕೆಂದರೆ ಅವರು ಫೋನ್ ತೆಗೆದಿಲ್ಲ. ಯಾಕೆಂದರೆ ಫೋನ್ ತೆಗೆದರೆ ಅವನು ಏನಾದರೂ ಸಹಾಯ ಗೆಲ್ಲಿಕೋ ಅಲ್ಲ ಏನಾದರೂ ಇದಕ್ಕೆ ಕೆಲಸಕ್ಕೆ ಅಂತ ಫೋನ್ ಮಾಡಿದಾಗಿರ್ಬೇಕಂತ ಪರಿಸ್ಥಿತಿ ಅಂತ ಅವರು ಫೋನ್ ತೆಗೆಯೋದೇ ಇಲ್ಲ. ಹಾಗೆ ಅಷ್ಟು ಸಹ ನಾವು ಅವರಿಗೆ ಚೀಪಾಗಿ ಬಿಟ್ಟಿದ್ದೇವೆ. ಇನ್ನು ಮುಂದಕ್ಕೆ ನಾವು ಒಗ್ಗಟ್ಟಾಗಿ ನಿಂತರೆ ನಾವು ಮಾಲಕರಿಗೆ ಅಥವಾ ಅಲ್ಲವಾ ಸರ್ಕಾರಕ್ಕೆ ಎದುರಾಗಿ ನಾವು ಸಂಘಟನೆ ಮಾಡೋದಲ್ಲ. ನಾವು ನಮ್ಮ ಹಕ್ಕಿಗಾಗಿ, ನಮ್ಮ ಹೋರಾಟಕ್ಕಾಗಿ ನಮಗೆ ಏನು ಬೇಕು ಸವಲತ್ತು ಅದನ್ನು ಗೌರ್ಮೆಂಟಲ್ಲಿ ಸರ್ಕಾರದಲ್ಲಿ ಇದ್ದು ಅದನ್ನು ನಾವು ಪಡ್ಕೊಳ್ಬೇಕು. ಅದಕ್ಕೆ ಅವರು ಮಾಲಕರು ತೆಗೆದುಕೊಡುವಂಥ ಇದಿಲ್ಲ. ನಾವೇ ಸಂಘಟನೆ ಮಾಡಿ ನಾವೇ ಅದರಿಂದ ಪಡೆಯುವಂಥ ಒಂದು ಇದಾಗಬೇಕು. ಅದಕ್ಕೆ ಬೇರೆ ಏನಾದರೂ ನಮ್ಮಿಂದ ಕೈಯಿಂದ ಡೈಲಿ ಒಂದು ಇನ್ನೂ 20 ರೂಪಾಯಿ 10 ರೂಪಾಯಿ ಫಂಡ್ ರಚನೆ ಮಾಡಿ ನಮ್ಮ ಎಲ್ಲ ಮೆಂಬರ್ಸ್ ಸಾಧಾರಣವಾಗಿ 1000 ಮೆಂಬರ್ ಆದರೆ ಒಳ್ಳೆ ಫಂಡ್ ರಚನೆ ಆಗ್ತದೆ. ರಚನೆ ಆದರೆ ಇಂಥ ಕಷ್ಟ ಕಾಲದಲ್ಲಿ ಅಲ್ಲ ನಮಗೇನು ಆಕಸ್ಮಿಕವಾಗಿ ಏನಾದರೂ ತೊಂದರೆ ಅವಘಡ ಬಂದಲ್ಲಿ ಅದಕ್ಕೂ ಆ ಫಂಡನ್ನು ಉಪಯೋಗಿಸ್ಬೋದು. ಎಲ್ಲರಿಗೂ ನಮ್ಮ ಮಕ್ಕಳಿಗೋ ನಮ್ಮ ಮನೆಯವರಿಗೋ ಏನಾದರೂ ಎಮರ್ಜೆನ್ಸಿ ಏನಾದರೂ ತೊಂದರೆ ಆದರೆ ಆ ಮುಖಾಂತರ ನಮಗೆ ತೆಗೆದುಕೊಡುವಂಥ ಒಂದು ಪರಿಸ್ಥಿತಿ ಆಗಬೇಕು. ಯಾಕೆಂದರೆ ಈ ಕಳೆದ ಒಂದು 5-6 ತಿಂಗಳಲ್ಲಿ ಕಮಿಟಿ ರಚನೆ ಆದ ನಂತರ ನಮ್ಮ ಪ್ರಥಮವಾಗಿ ಸದಸ್ಯತ್ವವನ್ನು ಪಡೆದಂತಹ ದಿವಂಗತ ಮನೋಜ್ರವರು ತೀರಿ ಹೋಗಿದ್ದಾರೆ. ಇವತ್ತಿಗೆ 1 ವರ್ಷ ಆಯಿತು. ಅವರ ಒಂದು ಗುರುತನ್ನು ನಾವು ಸಂಘಟನೆ ಮುಖಾಂತರ ಮಾಡಿದ್ದೇವೆ. ಯಾಕೆಂದರೆ ಅವರಿಗೊಂದು ಸಹಾಯ ಫಂಡ್ ಎಲ್ಲರೂ ಕೊಟ್ಟಿದ್ದೀರಿ, ಅದಕ್ಕೆ ಸಹಕರಿಸಿದ್ದು. ಅದನ್ನು ಅವರ ಮನೆಗೆ ಹೋಗಿ ಗೌರವಾಧ್ಯಕ್ಷರು ಮತ್ತು ಅಶ್ರಫ್ ಸರ್ ಅವರ ನೇತೃತ್ವದಲ್ಲಿ ನಮ್ಮ ನಿಯೋಗನೆ ಹೋಗಿ ಅವರಿಗೊಂದು ಚಿಕ್ಕದಾದರೂ ಅಷ್ಟಾದರೂ ಒಂದು ಬಸ್ ಯೂನಿಯನ್ ಇದೆ ಅಂತ ಒಂದು ಪ್ರೂಫ್ ಆಗಿದೆ ಎಲ್ಲರಿಗೂ. ಇಷ್ಟರ ತನಕ ಒಂದು ಏನಾದರೂ ಒಂದು ತೊಂದರೆ ಆದರೆ ನಾವು ಹೇಳೋದಂತ ಅವನು ಹೋದಂತೆ ಏನು ಮಾಡೋದಂತ ನಾವು ಗೇರು ಕೊಡೋದು ಮತ್ತು ಹೋಗೋದು. ನಮಗೆ ಯಾರಿಗೂ ನೆನಪಿಲ್ಲ ಅಂತ ಇದು ಮರುದಿವಸಕ್ಕಾಗಿ ಅದು ಮರೆತೋಯ್ತು ನಮಗೆ ಒಂದೇ ದಿನದಲ್ಲಿ. ಹಾಗೆ ಆಗಲಿಕ್ಕೆ ನಮ್ಮ ಒಂದು ಸಂಘಟನೆ ನಮ್ಮ ಒಂದು ಸದಸ್ಯ ಒಂದು ಏನಾದರೂ ತೊಂದರೆ ಆದ ಅವರಿಗೆ ಎಲ್ಲರೂ ನಾವು ಹೋಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಎಮರ್ಜೆನ್ಸಿ ಈಗೆಲ್ಲರೂ ಬಸ್ ಚಾಲಕ ನಿರ್ವಾಹಕರು ತುಂಬ ಕಷ್ಟದಲ್ಲಿರುವರು. ಬಾಡಿಗೆ ಮನೆಗಳಲ್ಲಿ ಅಲ್ಲಲ್ಲಿ ತುಂಬ ಕಷ್ಟದಲ್ಲಿ ಬದುಕು ನಡೆಸುವರು. ಬಾಡಿಗೆ ಮನೆಯವರು ಸಹ ಬಾಡಿಗೆ ಕೇಳ್ತಾ ಇದ್ದಾರೆ. ಲಾಕ್ಡೌನ್ ಆದರೆ ಕೊರೋನಾ ಇದೆ, ನನಗೆ ಅಲ್ಲಿ ಬ್ಯಾಂಕಿಗೆ ಕಟ್ಟಬೇಕು ಹಣ ಕೊಡಿ ಅಂತ ಹೇಳ್ತಾರೆ. ಅಂಥ ಇದು ಬರ್ತಾರೆ. ಅಂಥ ಇದರಲ್ಲೂ ನಾವು ಅಷ್ಟು ಕಷ್ಟದಲ್ಲಿದ್ದರೂ ಯಾರಿಂದ ಒಂದು ಹಣವನ್ನು ಪಡೆಯುವಾಗಿಲ್ಲ. ಯಾಕಂದರೆ ನಮಗೆಲ್ಲ ಗೆಳೆಯರು ಇರುವುದು ಯಾರು? ನಮ್ಮ ಬಸ್ಸಿನಲ್ಲಿ ದುಡಿಯುವರು. ನನ್ನಾಗಿ ಮತ್ತೊಬ್ಬನು ಸಹ ಕಷ್ಟದಲ್ಲಿ ಇರೋದು, ಅವನಲ್ಲಿ ಏನಂತ ಕೇಳೋದು ಅಂಥ ಪರಿಸ್ಥಿತಿ ಬಂದಿದೆ. 3ನೇವನಲ್ಲಿ ಕೇಳಿದರೆ ಅವನು ಹೇಳೋದು ಅವರು ಬಸ್ಸಲ್ಲಿರುವಾಗ ತುಂಬ ಮಾಡಿದ್ದಾರೆ, ಅವರಿಗೆ ಯಾಕೆ ಕೊಡೋದು, ಮತ್ತೊಬ್ಬ ಕೊಡೋದನ್ನು ತಪ್ಪಿಸುವಂಥ ಕಾಲ ಬಂದಿದೆ. ಅದಕ್ಕೆ ಬೇಕಾಗಿ ನಾವು ರಚನೆ ಮಾಡೋದು ನಮಗೆ ನಮ್ಮ ಇದಕ್ಕೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಹಾಗೆ ನಮ್ಮ ಸಂಘಟನೆ ನಾವು ಕಾರ್ಮಿಕ ಇದರಲ್ಲಿ ಜಾತಿ ಮತ ಭೇದ ಏನೂ ಇಲ್ಲ. ಎಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ಹೇಗೆ ನಾವು ಒಂದೇ ಜಾತಿ ಎನ್ನುವ ಒಂದು ದೃಷ್ಟಿಯಲ್ಲಿ ಇನ್ನು ಮುಂದಕ್ಕೆ ಹೋಗಬೇಕು. ತುಂಬ ಜನರಿಗೆ ಇದರ ಅರಿವಿಲ್ಲ ಸಂಘಟನೆಯನ್ನು. ನಿಜವಾಗಲೂ ನಾನು ಸಹ ಸಂಘಟನೆ ಮಾಡಬೇಕಂತ ಫಸ್ಟಿಗಿದ್ದರೂ ನಮಗೆ ನಾವು ಬರುವ ಟೈಮು ಸಾಧಾರಣವಾಗಿ ಚಿಕ್ಕ ಟೈಮ್ ಆಗಿರೋದ್ರಿಂದ ನಮಗೆ ಸಂಘಟನೆ ಮಾಡಲಿಕ್ಕೆ ಆಗಲಿಲ್ಲ. ಈಗ ಗೌರವಾಧ್ಯಕ್ಷರು ಮತ್ತು ಅಶ್ರಫ್ ಸರ್ ಅವರ ಇಬ್ರಾಹಿಂ ಅಜಕರ್ ಅವರ ಸಹಭಾಗಿತ್ವದಲ್ಲಿ ಮುಂದಕ್ಕೆ ಹೇಗೆ ಬಂತು. ಇನ್ನು ಮುಂದಕ್ಕೆ ನಾವು ಮಾತ್ರ ಅಲ್ಲ, ಪದಾಧಿಕಾರಿ ಮಾತ್ರ ಅಲ್ಲ ಸಂಘಟನೆಗಿದ್ದು, ನಾವೆಲ್ಲರೂ ಅಧ್ಯಕ್ಷರಾದರೂ ಕಾರ್ಯದರ್ಶಿಯಾದರೂ ಸದಸ್ಯನಾದರೂ ಕೊನೆಯ 400 ಸದಸ್ಯನಾದರೂ ಅವನಿಗೆ ಸಂಘಟನೆಗೆ ಒಂದೇ ಪ್ರಾಮುಖ್ಯತೆ, ಎಲ್ಲರಿಗೂ ಒಂದೇ ಲೆಕ್ಕ. ಯಾಕಂದರೆ ಒಂದು ಕಡೆ ಹೋಗಬೇಕಾದ್ರೆ ಒಂದು ಮನವಿ ಕೊಡಬೇಕಾದ್ರೆ ನಾವು 300 ಜನಕ್ಕೆ ಹೋಗಿ ಮನವಿ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾಗಿ 5-6 ಜನವನ್ನು ಸೆಲೆಕ್ಟ್ ಮಾಡೋದು, ಯಾಕಂದರೆ ವರ್ಕರ್ಸ್. ಅದಕ್ಕೆ ಅಂಥ ರೀತಿ ಸಂಘಟನೆ ಮಾಡಿ ಮುಂದಕ್ಕೆ ನಾವು ಒಳ್ಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ರಾಣಿ ಹಬ್ಬಕ್ಕೆ ಬಸ್ ನೌಕರ ಸಂಘ ಅಂದರೆ ಒಂದು ರೆಸ್ಪೆಕ್ಟ್ ಸಿಗುವ ಹಾಗೆ ಎಲ್ಲರೂ ಮಾಡಬೇಕು ನಮಗೆ. ಯಾಕಂದರೆ ನಮ್ಮ ಬಸ್ ಡ್ರೈವರ್ ಕಂಡಕ್ಟರ್ಗಳಿಗೆ ಎಲ್ಲರೂ ಡ್ಯೂಟಿ ಮಾಡ್ತೇವೆ, ನಮಗೊಂದು ರೆಸ್ಪಾನ್ಸ್ ಅಂತ ಇಷ್ಟರ ತನಕ ಯಾರೂ ಇಲ್ಲ. ಸಾಧಾರಣವಾಗಿ ಒಂದು 100ರಲ್ಲಿ 70% ಜನರಿಗೆ ರೆಸ್ಪಾನ್ಸ್ ಅನ್ನೋದು ಇಲ್ಲ. ಒಂದು ಕಾರ್ಯಕ್ರಮ ಇದಾಗುವಾಗ ಹೇಗೆ ನೀಟಾಗಿ ಹೇಗೆ ನಿಲ್ಲಬೇಕು ಅಂತದ್ದು ಇನ್ನೂ ಸಹ ನಾವು ಕಲೀಲಿಲ್ಲ. ಇನ್ನು ಮುಂದಕ್ಕೆ ಈಗೆಲ್ಲ ಡ್ರೈವರ್ ಕಂಡಕ್ಟರ್ ಆಗಿ ಬರೋದು ಯಾರು? ಸೆಕೆಂಡ್ PUC SLC ಎಲ್ಲ ಇದು ಕಲಿತು ಬರುವವರು. ಮುಂಚೆ ಆಗಿ ಅಲ್ಲ, ಮುಂಚೆ 2ನೇ ಕ್ಲಾಸ್ 3ನೇ ಕ್ಲಾಸ್ ಆಗಿ ಮತ್ತು ಬಸ್ಸಿಗೆ ಲಾರಿಗೆ ಕ್ಲೀನರ್ ಆಗಿ ಮತ್ತು ಡ್ರೈವರ್ ಕಂಡಕ್ಟರ್ ಆಗಿ ಎಲ್ಲ ಬಂದುಕೊಂಡಿದ್ದರು. ಈಗ ಆಗಲ್ಲ. ಈಗ ಹೇಗೆ ಡಿಜಿಟಲ್ ಚಾಲನೆ ಆಗಿದೆ ಹಾಗೆ ಈಗ ಒಮ್ಮೆ ನೋಡಿದರೆ ಡ್ರೈವಿಂಗ್ ಕಲಿಯುವಂಥ ಕಾಲ ಈಗ ಬಂದಿದೆ. ಮುಂಚಿನ ಆಗಿಲ್ಲ. ಮುಂಚೆ ಸ್ಟೇರಿಂಗ್ ಕೊಟ್ಟು ಒಬ್ಬರು ಡ್ರೈವಿಂಗ್ ಮಾಡಬೇಕಾದ್ರೆ ಒಂದು 4-5 ತಿಂಗಳು 1 ವರ್ಷ ಸಹ ಆಗ್ತಾಯಿತ್ತು. ಈಗ ಹಾಗೆಲ್ಲ ಪ್ಯಾಸೆಂಜರ್ ಆಗಿ ಬಂದವನು ಡ್ರೈವರ್ ಆಗುವಂಥ ಕಾಲ ಈಗ ಆಗಿದೆ. ಅಂಥ ಕಾಲದಲ್ಲಿ ನಾವು ಸಹ ಇನ್ನೂ ಸಹ ನಾವು ಓಲ್ಡ್ ಸ್ಟೈಲ್ ಬಿಟ್ಟು ಈಗ ನ್ಯೂ ಜನ್ರೇಷನ್ ಹೇಗಿದೆ ಆ ಸ್ಟೈಲ್ಗೆ ನಾವು ಬರಬೇಕು. ಎಲ್ಲರೂ ಒಂದು ಕಾರ್ಯಕ್ರಮ ಮಾಡುವಾಗ ಅದಕ್ಕೆ ನಾವು ಫಸ್ಟಿಗೆ ಬಂದು ನಿಂತು ಗೌರವ ಅತಿಥಿಗಳಿಗೆ ಒಂದು ಗೌರವವನ್ನು ಕೊಡುವಂಥ ಪರಿಸ್ಥಿತಿ ನಮ್ಮಿಂದ ಆಗಬೇಕು. ಇನ್ನೂ ಸಹ ನಾವು ಇದಕ್ಕೆ
ಮುಂಚಿನಾಗಿ ನಮ್ಮ ಬಸ್ ಫೀಲ್ಡ್ ಅಂದರೆ ನಮಗೆ ಎಲ್ಲರಿಗೂ ಹೇಳ್ಬೇಕಂತಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ. ಬೆಳಿಗ್ಗೆ ಬರುವುದೇ ನಾವು ತಮಾಷೆ ಮಾತನಾಡಿಕೊಂಡು ಇದ್ದದನ್ನೆಲ್ಲ ನಗಡಿಸಿಕೊಂಡು ಏನೆಲ್ಲ ಮಾಡಿಕೊಂಡಿರೋದು ಅಂತ ಇದಲ್ಲ. ಅದೊಂದು ಕೆಲಸದ ನಾಮೆ ಅಂದರೆ ಒಂದು ನಮಗೆ ಜವಾಬ್ದಾರಿ ಇದೆ. ಆ ಕೆಲಸ ಚಾಲದ ಮೇಲೆ ನಾವು ಕರೆಕ್ಟ್ ರೆಸ್ಪಾನ್ಸಲ್ಲಿದ್ದು ಎಷ್ಟೋ ಜನ ಬಸ್ಸಲ್ಲಿ ನಮ್ಮನ್ನು ನಂಬಿ ಬರ್ತಾರೆ, ಅವರನ್ನು ಒಳ್ಳೆಯ ರೀತಿಯಲ್ಲಿ ಅವರನ್ನು ಗುರಿ ಮುಟ್ಟಿಸಬೇಕು. ಮತ್ತು ಇದಕ್ಕೆ ಬೇಕಾಗಿ ನಾವು ನಮ್ಮ ಸಂಸ್ಥೆಗಳಿಗೆ ಏನನ್ನು ಮಾಡ್ತೇವೋ ಅಂತ ನಮ್ಮ ಕೆಲಸದಿಂದ ನಮ್ಮ ರಾಣಿ ಅಬ್ಬಕ್ಕ ಬಸ್ ನೌಕರ ಸಂಘಕ್ಕೆ ಒಂದು ಹೆಸರು ಬರಬೇಕು. ಅವನು ಅದರ ಮೆಂಬರ್ ಮಾರಾಯ ಅಂತ ಯಾರಾದರೂ ಕೇಳಿದರೆ ಹೇಳುವಂತಾಗಿ ಆಗಬೇಕು. ಎಲ್ಲರಿಗೂ ಗೌರವ ಕೊಟ್ಟು, ಎಲ್ಲರನ್ನು ಚಿಕ್ಕವರನ್ನು ದೊಡ್ಡವರಿಗೆ ಎಲ್ಲರಿಗೂ ಗೌರವ ಕೊಟ್ಟು ನಮ್ಮ ಕೆಲಸವನ್ನು ನಮ್ಮ ಕರೆಕ್ಟಾಗಿ ನಾವು ಮಾಡಿದರೆ ಮುಂದೆ ನಮಗೆ ಯಾವುದೇ ತೊಂದರೆಗಳು ಅಡಚಣೆಗಳು ಬರಲಿಕ್ಕಿಲ್ಲ. ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಕಾರ್ಮಿಕ ಮುಂದಾಳುಗಳಾದಂಥ ಇಬ್ರಾಹಿಂ ಮದಕಾರ್ ಅವರೇ, ನಮ್ಮ ರಾಣಿ ಅಬ್ಬಕ್ಕ ಬಸ್ ನೌಕರರ ಸಂಘದ ಉಪಾಧ್ಯಕ್ಷ ಅಂತ ದಿವಾಕರ್ ಪವರ್ ಅವರೇ, ಖಜಾಂಚಿ ಅಶ್ರಫ್ ಅವರೇ, ಸಭೆಯ ಸ್ವಾಗತ ಭಾಷಣ ಮಾಡಿದಂಥ ಅಧ್ಯಕ್ಷ ಅಂತ ಅಶ್ರಫ್, ನಮ್ಮ ಅಲ್ತಾಫ್ ಮುಡಿಪುರ್ ಅವರೇ, ಕಾರ್ಯದರ್ಶಿಯಾಗಿ ಈ ಸಂಘದ ಬೆನ್ನೆಲುಬಾಗಿ ನಿಂತಿರುವಂಥ ಜಗದೀಶ್ ರವರೇ, ಡೆರಿಕ್ ರವರೇ, ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಬಸ್ ನೌಕರರ ಸಂಘದ ಮಿತ್ರರು. ಈಗಾಗಲೇ ಅಧ್ಯಕ್ಷರು ಸುಮಾರು ಮಾತಾಡಿದರು, ಹೆಚ್ಚಿನ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಪ್ರಮುಖ ಕಾರ್ಯಕ್ರಮನೇ ಕಿಟ್ ವಿತರಣೆ. ಈಗಾಗಲೇ ಬಸ್ ನೌಕರರ ಸಂಘ ಏನು ನಾವು ಆರಂಭ ಮಾಡಿದ್ದೇವೆ, ಉಳ್ಳಾಲದ ಏನು ಒಂದು ಹೆಮ್ಮೆಯ ರಾಣಿ ಅಬ್ಬಕ್ಕರವರ ಸ್ಮರಣಾರ್ಥ ಅವರ ಹೆಸರನ್ನಿಟ್ಕೊಂಡು ಈ ಒಂದು ಬಸ್ ನೌಕರರ ಸಂಘವನ್ನು ಸ್ಥಾಪನೆ ಮಾಡಿ ಸಾಧಾರಣ 1 ವರ್ಷ ಆಗ್ತಾ ಬಂತು. ಆರಂಭದಲ್ಲಿ ಆರಂಭ ಶೂರತ್ವ ಅನ್ನುವ ರೀತಿಯಲ್ಲಿ ಬಹಳ ಜೋರಾಗಿ ಇತ್ತು, ಇಲ್ಲ ಅಂತಲ್ಲ. ಆ ಒಂದು ಆರಂಭಿಕ ಕಾರ್ಯಕ್ರಮದಲ್ಲಿ ಸೇರಿರುವಂಥ ಜನ ಇದೆಯಲ್ಲ, ಅದು ಬರ್ತಾ 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 ಈ ಒಂದು ಲಾಕ್ಡೌನ್ ಬರುವ ಮುಂಚೆ 4-5ಕ್ಕೆ ಬಂದು ಮುಟ್ಟಿದ್ದನ್ನು ನಾನು ಕಂಡಿದ್ದೆ. ಯಾಕಂದರೆ ಸಂಘ ಮಾಡಬೇಕಾದ್ರೆ ಯಾವುದೇ ಒಂದು ಸಂಘ ಸ್ಥಾಪನೆ ಮಾಡಲಿಕ್ಕೆ ಸುಲಭ, ಒಂದು ಸಂಘದ ಹೆಸರಿಟ್ಕೊಂಡು ಸ್ಥಾಪನೆ ಮಾಡ್ಬೋದು. ಆದರೆ ಅದನ್ನು ಮುನ್ನಡೆಸುವಂಥ ಜವಾಬ್ದಾರಿ ಇದೆಯಲ್ಲ, ಅದು ಕಷ್ಟನೇ. ರಾಣಿ ಅಬ್ಬಕ್ಕ ಬಸ್ ನೌಕರರ ಸಂಘ ಇದೆಯಲ್ಲ, ಇದರ ಸ್ಥಾಪನೆ ಮಾಡಿದ ಉದ್ದೇಶ ಯಾರಿಗೋ ಅನುಕೂಲ ಮಾಡಲಿ, ಯಾರಿಗೋ ನಷ್ಟ ಮಾಡಲಿ ಅಂತಲ್ಲ. ಇದೇ ಕಾರ್ಮಿಕ ವರ್ಗಕ್ಕೆ, ಬಸ್ ನೌಕರರ ಸಂಘಕ್ಕೆ ಲಾಭವಾಗಲಿ ಅಂತಷ್ಟೇ. ಬೇರೆ ಯಾರದ ಒಂದು ರಾಜಕೀಯ ಲಾಭಕ್ಕೋಸ್ಕರ ಮಾಡಿದಂಥ ಸಂಘಟನೆ ಅಲ್ಲ ಇದರಲ್ಲಿ ರಾಜಕಾರಣವೇ ಇಲ್ಲ. ಇಲ್ಲಿ ಬಸ್ ನೌಕರರ ಸಹ ಏನಿದ್ದಾರೆ, ಚಾಲಕರಿದ್ದಾರೆ, ಕಂಡಕ್ಟರ್ಗಳಿದ್ದಾರೆ, ಕ್ಲೀನರ್ಗಳಿದ್ದಾರೆ, ಏಜೆಂಟರಿದ್ದಾರೆ. ಇವರ ಪರವಾಗಿ ಮಾತಾಡುವಂಥವ್ರು ಯಾರೂ ಇಲ್ಲ. ಮಾಲೀಕರ ಸಂಘದಲ್ಲಿ ಇವ್ರ ಪರವಾಗಿ ಮಾತಾಡೋದಿಲ್ಲ, ಸಾರಿಗೆ ಇಲಾಖೆಯವರು ಇವ್ರ ಪರವಾಗಿ ಮಾತಾಡೋದಿಲ್ಲ, ಸರ್ಕಾರ ಇವ್ರ ಪರವಾಗಿ ಮಾತಾಡೋದಿಲ್ಲ. ಏಕಾಏಕಿ ಮೊನ್ನೆ ನೀವು ನೋಡಿರ್ಬೋದು, ಲಾಸ್ಟ್ ಟೈಮಲ್ಲಿ ಕೋವಿಡ್ ಬಂದಾಗ ಬಸ್ ಆರಂಭ ಮಾಡಬೇಕೋ ಬೇಡವೋ ಅಂತ ಒಂದು ತೀರ್ಮಾನ ಮಾಡಲಿಕ್ಕೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಸಭೆಯನ್ನು ಕರೀತಾರೆ. ಮಾಲೀಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸ್ತಾರೆ, RTOದವರು ಭಾಗವಹಿಸ್ತಾರೆ, ಸಾರಿಗೆ ಇಲಾಖೆ ಇನ್ನಿತರ ಅಧಿಕಾರಿಗಳು ಭಾಗವಹಿಸ್ತಾರೆ, ಪೊಲೀಸ್ ಇಲಾಖೆಯವರು ಭಾಗವಹಿಸ್ತಾರೆ. ಆದರೆ ಬಸ್ ನೌಕರರಿಗೆ ಅಲ್ಲಿ ಸ್ಥಳನೇ ಇರೋದಿಲ್ಲ, ಕರೆಯೋದೇ ಇಲ್ಲ ಅವರು. ಅಲ್ಲಿ ಪ್ರಾಣ ಒತ್ತೆ ಕೆಲಸ ಮಾಡಿದಂಥವ್ರು ಬಸ್ ನೌಕರರು. ಜನ ಜಾಸ್ತಿ ಮಾಡಿದ್ದೀರಾ ಅಂತ ಜನ ಜಾಸ್ತಿ ತುಂಬಿದ್ದೀರಾ ಅಂತ ಫೈನ್ ಹಾಕಿದ್ದು, ಧಮಕಿ ಕೊಟ್ಟದ್ದು ಬಸ್ ಚಾಲಕರಿಗೆ ಮತ್ತು ಕಂಡಕ್ಟರ್ಗಳಿಗೆ, ಮಾಲಕರಿಗೆ ಕೊಡಲಿಲ್ಲ. ಜನ ಬಂದವರನ್ನು ಹತ್ಬಡಿ ಅಂತ ಹೇಳಲಿಕ್ಕೆ ಇವ್ರಿಗೆ ಆಗೋದಿಲ್ಲ, ಇವರು ದುಡಿದು ಕೊಡುವಂಥದ್ದು ಮಾಲಕರಿಗೆ. ಆದರೆ ಪೊಲೀಸ್ನವರು ಬಂದು ಬೆದರಿಕೆ ಹಾಕುವಂಥದ್ದು ಉಡುಪಿಯಲ್ಲೆಲ್ಲ ನೋಡಿದ್ದೀವಿ. ಜಿಲ್ಲಾಧಿಕಾರಿ ಯಾವ ರೀತಿಯ ವರ್ತನೆಯನ್ನು ಮಾಡಿದ್ದೀರಿ ಅನ್ನೋದನ್ನು ನಾವು ನೋಡಿದ್ದೇವೆ ಖಾಸಗಿ ಬಸ್ ನೌಕರರ ಜೊತೆ. ಇದೊಂದು ಸಂಘಟಿತವಾಗಿಲ್ಲದ ಕಾರಣ ಈ ಒಂದು ಅಸಂಘಟಿತ ವಲಯದ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತುವಂಥವರೇ ಇಲ್ಲ. ಇವತ್ತು ಸರ್ಕಾರ ಲಾರಿ ಮಾಲಕರಿಗೆ, ಲಾರಿ ಚಾಲಕರಿಗೆ, ಲಾರಿ ಓಡಾಡ್ತಾ ಇದೆ ಲಾಕ್ಡೌನ್ನ ಮಧ್ಯೆ, ಅವ್ರಿಗೆ ಪರಿಹಾರ ಕೊಡಲಿಲ್ಲ. ಬೇಡ, ಅವ್ರಿಗೆ ಓಡಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಿ. ರಿಕ್ಷಾ ಓಡಾಡ್ತಾ ಇದೆ, ಆದರೆ ರಿಕ್ಷಾ ಓಡಾಡಬಾರ್ದು ಅಂತ ನೀವು ಹೇಳಿದ್ರಿ 10 ಗಂಟೆ ತನಕ, ಅವರಿಗೂ ಪರಿಹಾರ ಕೊಟ್ರಿ. ಓಡಾಡಬಾರ್ದು ಅಂತ ಹೇಳಿದಂಥ ಟೆಂಪೋದವರಿಗೆ ನೀವು ಓಡಾಡಿ ಅಂತ ಹೇಳಿದಂಥ ಟೆಂಪೋದವರಿಗೆ ಕೊಡಲಿಲ್ಲ, ಓಕೆ. ಆದರೆ ನೀವು ಓಡಾಡಬಾರ್ದು ಅಂತ ಹೇಳಿದಂಥ ಬಸ್ನವರನ್ನು ನೀವು ಕಡೆಗಣಿಸಿದ್ರಿ. ಟ್ಯಾಕ್ಸಿಯವರಿಗೆ ಪರಿಹಾರ ಕೊಟ್ರಿ, ರಿಕ್ಷಾದವರಿಗೆ ಕೊಟ್ರಿ, ಮಿನಿ ಬಸ್ನವರಿಗೆ ಕೊಟ್ರಿ. ಆದರೆ ಖಾಸಗಿ ಬಸ್ ನೌಕರರು ಏನು ಮಾಡಿದರು? ಸರ್ಕಾರಿ ಬಸ್ ನೌಕರರನ್ನು ನೀವು ಕೊರೋನಾ ವಾರಿಯರ್ಸ್ ಅಂದ್ರಿ. ಅವರೇನಾದರೂ ಡ್ಯೂಟಿ ಮಾಡ್ತಾ ತೀರ್ಕೊಂಡ್ರೆ 30 ಲಕ್ಷದವರೆಗೆ ಪರಿಹಾರ ಕೊಡುವ ಒಂದು ಕಾನೂನನ್ನು ತಂದ್ರಿ. ಆದರೆ ಖಾಸಗಿ ಬಸ್ ನೌಕರರು ತೀರ್ಕೊಂಡ್ರಲ್ಲ, ಎಷ್ಟು ಜನ ತೀರ್ಕೊಂಡ್ರು ಅನಾರೋಗ್ಯ ಪೀಡಿತರಾಗಿ? 1 ರೂಪಾಯಿ ಸರ್ಕಾರದಿಂದ ಸಹಾಯ ಬರಲಿಲ್ಲ. ಯಾರು ಇವ್ರ ಪರವಾಗಿ ಧ್ವನಿ ಎತ್ತಾರೆ? ಸಂಘಟನೆ ಸ್ಥಾಪನೆ ಆದ ಕೆಲವೇ ದಿನಗಳಲ್ಲಿ ನಮ್ಮ ಮನೋಜ್ ಕುತ್ತಾರ್ನವರು ಪಡೀಲ್ನಲ್ಲಿದ್ದು ತೀರ್ಕೊಂಡ್ರು. ಸಂಘಟನೆಯಲ್ಲಿ 10 ರೂಪಾಯಿ ದುಡ್ಡಿಲ್ಲ ಆ ಸಮಯದಲ್ಲಿ, ಸಂಘಟನೆ ಸ್ಥಾಪನೆ ಆಗಿದ್ದಷ್ಟೇ. ಆದರೂ ಆ ಸಮಯದಲ್ಲಿ ಅವರ ಮನೆಗೆ ತೊಗೊಂಡೋಗಿ ಒಂದು ಮೊತ್ತವನ್ನು ಕೊಟ್ವಿ. ಅವರ ಮನೆಯ ಪರಿಸ್ಥಿತಿ ನೋಡಿದರೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂಥವ್ರು, ಹೆಂಡತಿ ದುಡಿಮೆ ಮಾಡುವಂಥವ್ರು, ತಂದೆ ದುಡಿಯುವಂಥವ್ರು, ಏಜ್ ಆಗಿದ್ದರು. ಇದು ಬಸ್ ನೌಕರರ ಸ್ಥಿತಿ. ಇದು ಕಾಣ್ಲಿಕ್ಕೆ ಹೇಳ್ಬೋದು, ಬಸ್ ನೌಕರರು ಅನುಕೂಲರು. ಡ್ರೈವರ್ಗಳೇನು ಹೋಗಬೇಕಾದ್ರೆ ಒಂದು ಸ್ವೀಟ್ನ ಕಟ್ಟಿಟ್ಕೊಂಡು ಹೋಗ್ತಾನೆ, ಫ್ರೂಟ್ನ ಕಟ್ಟಿಟ್ಕೊಂಡು ಹೋಗ್ತಾನೆ, ಅವತ್ತಿಂದ ಆವತ್ತೇ ಅವರು, ನಾಳೆಗೆ ಅವ್ರ ಹತ್ರ ಏನೂ ಇಲ್ಲ. ಇವತ್ತು ತೀರ್ಕೊಂಡ್ರಲ್ಲ ಹಿರಿಯವರು, ಸುಮಾರು ಜನ ಡ್ರೈವರ್ಗಳು. ಅವ್ರ ಮನೆಗೆ ಹೋಗಿ ನೋಡಿ, ಕಂಡಕ್ಟರ್ಗಳ ಮನೆಗೆ ಹೋಗಿ ನೋಡಿ ಯಾವ ರೀತಿ ಇದ್ದಾರೆ ಅಂತ.
ಇಲ್ಲ, ಮಕ್ಕಳು ಇನ್ನೂ ಅತಂತ್ರರಲ್ಲೇ ಇದ್ದಾರೆ, ದೊಡ್ಡ ಅನುಕೂಲಸ್ಥರೇನೂ ಅಲ್ಲ. ಹಾಗಾದರೆ ಇವರ ಮುಂದಿನ ಭವಿಷ್ಯ ಏನು? ಸರ್ಕಾರ ಇವರ ಪರವಾಗಿ ನಿಲ್ಲೋದಿಲ್ಲ, ಮಾಲೀಕರ ಸಂಘದಲ್ಲಿ ಹಣ ಇದೆ, ಅವರು ಇವರಿಗಾಗಿ ಖರ್ಚು ಮಾಡೋದಿಲ್ಲ, ಬೇರೆ ಯಾರು ನಿಲ್ಲಬೇಕು? ನಾವೇ ಸಂಘಟಿತರಾಗಬೇಕೇ ಹೊರತು ಬೇರೆ ಯಾರು ನಮ್ಮ ರಕ್ಷಣೆಗೆ ಬರೋದಿಲ್ಲ. ನಾವು ಯಾವ ರೀತಿ ಸಂಘಟಿತರಾಗಬೇಕು? ಎಲ್ಲವನ್ನ ಬಿಟ್ಟು ನಾವೆಲ್ಲ ಒಂದೇ, ನಾವು ನಮ್ಮ ಹಿತಾಸಕ್ತಿಗೋಸ್ಕರ ನಾವು ಸಂಘಟಿತರಾಗಬೇಕು ಅಂತಲೇ ನಾವು ಮನಸ್ಸು ಮಾಡಿದರೆ ಖಂಡಿತ ನಾವು ಸಂಘಟಿತರಾಗಬಹುದು. ಸಂಘಟಿತರಾಗಿ ನಾವು ಹಲವು ಕೆಲಸಗಳನ್ನ ಮಾಡಿ ತೋರಿಸಿದ್ದೇವೆ, ಇಲ್ಲ ಅಂತಲ್ಲ. ಇವತ್ತು ನಮ್ಮ ಬಸ್ ನೌಕರ ಯಾರು, ಕಿರಣ್ ಸಂಜೀವ ನಾಯ್ಕ್, ಕಿರಣ್ ಅಪಘಾತಕ್ಕೀಡಾದ ಬಸ್ಸಲ್ಲಿ ದುಡಿಮೆ ಇಲ್ಲ ಅಂತೇಳಿ ಆಟೋದಲ್ಲಿ ಹೋದಂಥವ್ರು, ಮೀನು ಮಾರ್ಲಿಕ್ಕೆ ಹೋದಂಥವ್ರು. ಅವ್ರ ಅಪಘಾತ ಇದ್ದಾಗ ವಿಷಯ ತಿಳಿದ ತಕ್ಷಣ ನಾವು ಓಡೋಗಿದ್ದೇವೆ, ನಾನು ಓಡೋಗಿದ್ದೇನೆ. ರಾತ್ರೋರಾತ್ರಿ ಅವರನ್ನು ಎಲ್ಲಿ ಫಸ್ಟ್ ನ್ಯೂರದಲ್ಲಿ ಅಡ್ಮಿಟ್ ಮಾಡಿ ಅಲ್ಲಿ ಗಲಾಟೆ ಮಾಡಿ ಲಾಸ್ಟ್ ಅವರನ್ನು ಐಲ್ಯಾಂಡಿಗೆ ಕರ್ಕೊಂಡು ಬಂದು ಲಾಯರ್ ಹತ್ರ ಮಾತಾಡಿ ಅವರಲ್ಲಿ ಹಣಕಾಸಿನ ಸಮಸ್ಯೆ ಇದೆ, ನೀವು ನಿಮ್ಮ ಲಾಯರ್ ಭರಿಸಬೇಕು, ಕೊನೆಗೆ ಅವರು ಇನ್ಶೂರೆನ್ಸ್ ಕ್ಲೈಮ್ ಆದ ನಂತರ ತಗೊಂಡು ಹೋಗಬೇಕು ಅಂತೆಲ್ಲ ಹೋರಾಟ ಮಾಡಲಿಕ್ಕೆ ಕಾರಣ ಆಗಿದ್ದು ಈ ಬಸ್ ನೌಕರ ಸಂಘಟನೆ. ಇಲ್ದಿದ್ರೆ ಕಿರಣ್ ನಾಯ್ಕ್ ಯಾರು ಅಂತ ನನಗೆ ಗುರ್ತಾನೆ ಇಲ್ಲ. ಯಾವ ಜಗದೀಶ್ ಅವರ ಸಂಬಂಧಿಕರು ನಮಗೆ ಗುರ್ತಾನೆ ಇಲ್ಲ ಇವರು ಯಾರು ಅಂತ. ನಾವು ಓಡೋಗಿ ಅವತ್ತು ಮಾತಾಡಿ ಆ ಕಾರಣಕ್ಕಾಗಿ ಅವರಿಗೆ ಚಿಕಿತ್ಸೆ ಕೊಡುವಂಥ ಪರಿಸ್ಥಿತಿ ಬಂತು. ಅಲ್ಲಿ ಅವತ್ತು ಲಾಯರ್ ಬಂದು ಮಾತಾಡಿ, ಆಯಿತು ನಾವು ಏನು ಟ್ರೀಟ್ಮೆಂಟ್ ಮಾಡ್ತಾರೆ ಅದನ್ನು ಕೊಡಿ, ಕ್ಲೈಮ್ ಬಂದ ನಂತರ ನಾನು ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ ಅನ್ನೋ ರೀತಿಯ ಒಂದು ವ್ಯವಸ್ಥೆನ ಮಾಡಿಕೊಟ್ರು. ಇದು ಸಂಘಟಿತರಾಗಿರುವ ಕಾರಣಕ್ಕೆ ಈ ರೀತಿಯ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಕಾಗುತ್ತೆ. ಅವರಿಗೂ ಹಣಕಾಸಿನ ನೆರವನ್ನ 2 ಬಾರಿ ಕೊಡ್ಲಿಕ್ಕೆ ಸಾಧ್ಯ ಆಯಿತು. ನೀವೆಲ್ಲ ಸಹಕಾರ ಮಾಡಿದ್ದೀರಿ, ಇಲ್ಲ ಅಂತಲ್ಲ. ಈ ರೀತಿಯ ಸಹಾಯದ ಮೂಲಕವೇ ನಾವು ಸಂಘಟಿತರಾದರೆ ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಬೋದು. ಅದೇ ರೀತಿ ನಮ್ಮ ಮೇಲೆ ನಡೆಯುವಂಥ ದೌರ್ಜನ್ಯಗಳನ್ನು ಕಡಿಮೆ ಇದೆಯಾ? ಇದೆ ದೇರ್ಲಕಟ್ಟೆಯಲ್ಲಿ ಇದೆ, ಇಲ್ಲೇ ಸ್ವಲ್ಪ ಆ ಕಡೆ ಜಗದೀಶ್ವರವರ ಹೋಟೆಲಲ್ಲಿ ಅಲ್ಲೇ ಒಂದು ಬಸ್ಸಿಗೆ ಕಲ್ಬಿತ್ತು, ಮಣಿಕಂಠ ವಿಟ್ಲಕ್ಕೆ ಹೋಗುವ ಬಸ್ಸಿಗೆ. ಅದನ್ನು ಕೋಮು ವಿಷಯವಾಗಿ ಮಾರ್ಪಡಿಸುವ ಮುಂಚೆನೆ ಬಸ್ ನೌಕರರ ಸಂಘ ಮಧ್ಯಪ್ರವೇಶ ಮಾಡಿ ಆತನನ್ನು ಆಗಲೇ ಬಂಧಿಸುವಂತಹ ಒಂದು ಒತ್ತಾಯವನ್ನು ಮಾಡಿದ ಕಾರಣ 10 ನಿಮಿಷದೊಳಗೆ ಆರೋಪಿಯನ್ನು ಬಂಧಿಸಿ ಎಳೆದು ತರುವಂಥ ಕೆಲಸವನ್ನು ದೇರ್ಲಕಟ್ಟೆ ಪೊಲೀಸ್ ಮಾಡಿದರು. ಇಲ್ಲದಿದ್ರೆ ಕಲ್ಲೊಡೆದ ತಕ್ಷಣ ಇವರೇ ಹೋಗಿ ಇನ್ಸೂರ್ ಕ್ಲೈಮ್ ಮಾಡ್ಕೊಳ್ಳೋಂತ ಹೋಗುವಂಥ ಪರಿಸ್ಥಿತಿ. ನಾಟೆಕಲ್ನಲ್ಲಿ ಬಸ್ ಚಾಲಕ ನೌಕರರ ಮೇಲೆ ಒಂದ್ಸರಿ ಹಲ್ಲೆ ಮಾಡಿದಾಗ ಅಲ್ಲಿನ ಸ್ಥಳೀಯರು ಆಗಲೇ ಹೋಗಿ ಇಡಿಯಲ್ಲಿನ ಏನು ಆಟೋ ನಿಲ್ದಾಣದ ಎಲ್ಲ ಚಾಲಕರನ್ನ ಬಸ್ ಸ್ಟ್ಯಾಂಡ್ ಪೊಲೀಸ್ ಸ್ಟೇಷನ್ಗೆ ಕರೆಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿವಿ, ಬಸ್ ನೌಕರರು ಸಂಘಟಿತರಾಗಿದ್ದೇವೆ, ನಿಮ್ಮ ಬೇಕಾಬಿಟ್ಟು ನೀವು ಬಸ್ ನೌಕರರ ಮೇಲೆ ದಾಳಿ ಮಾಡಿದರೆ ಈಗ ಸುಮ್ಮನೆ ಕೂರುವಂಥ ಕಾಲ ಅಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ನಮ್ಮ ಇಲ್ಲೂ ಒಂದು ಅರೆಕಲ ಪಾವೂರು ಸಮೀಪ ಹಳ್ಳೆ ನಡೆದಾಗಲೂ ಅವರು ದೂರು ಕೊಡುವ ಮುಂಚೆನೆ ನಾವು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಅದನ್ನು ಖಂಡಿಸುವಂಥ ಕೆಲಸವನ್ನು ಮಾಡಿದ್ವಿ. ಬಸ್ ನೌಕರರ ಬೆಂಬಲಕ್ಕೆ ನಿಂತಿದೆ ಸಂಘಟನೆ, ಇಲ್ಲ ಅಂತಲ್ಲ. ಆದರೆ ಬಸ್ ನೌಕರರು ಈ ಸಂಘಟನೆಯ ಬೆಂಬಲಕ್ಕೆ ಎಷ್ಟು ನಿಂತಿದ್ದೀರಿ ಅನ್ನೋದನ್ನು ನೀವು ಆಲೋಚನೆ ಮಾಡಬೇಕಾಗಿದೆ. ನಿಂತಿರಲಿಲ್ಲ. ಲಾಕ್ಡೌನ್ ಬಂದಾಗ ಮಾತ್ರ ಒಂದ್ಸತಿ ಸೇರಿದ್ರಿ. ಸೇರುವಾಗ ಸ್ವಲ್ಪ ಬಸ್ ಮಾಲೀಕರ ಏಜೆಂಟ್ರುಗಳು, ಏನು ಈ ಏಜೆಂಟ್ರುಗಳಲ್ಲ, ಬಸ್ಸಿನ ಏಜೆಂಟ್ರುಗಳಲ್ಲ, ಮಾಲೀಕರ ಏನು ಗುಪ್ತ ಮಾಹಿತಿದಾರರು ಅಂತಾರಲ್ಲ, ಅವರು ಬಂದಿದ್ರು. ಅವ್ರು ಬಂದು ಹೇಳಿದ್ರು ಸಂಘಟನೆ ಬೇಕಾ ಅಂತಲ್ಲ. ಅವರೆಲ್ಲ ಹೋಗಿ ಹೇಳಿದ ನಂತರ ಶಾಸಕರು ಒಂದು ಕಿಟ್ ಕೊಡುವಂಥ ಕೆಲಸವನ್ನು ಮಾಡಿದ್ರು, ಮತ್ತೆ ಅಲ್ಲಿಗೆ ಮುಗೀತು. ನಾವು ಹೇಳಿದ್ವಿ ಈ ಸರಿ ಆದರೂ ನಿಮ್ಮ ಪರಿಹಾರ ನಿಧಿ ಇದೆಯಲ್ಲ, ಯಾವುದೋ ಖಾಸಗಿ ಬಸ್ ಮಾಲೀಕರ ಸಂಘದಲ್ಲಿ ಇದೆಯಲ್ಲ, ಚಾಲಕರ ಸಹಾಯ ನಿಧಿ ಇದೆಯಲ್ಲ, ಕೊಡಿ. ಅದರಲ್ಲಿ ಕೊಡ್ಲಿಕ್ಕೆ ಅವ್ರು ತಯಾರಿಲ್ಲ. ಆ ದುಡ್ಡೇನು ಅದನ್ನ ಯಾರು ಕೇಳುವಂಥವ್ರು? ಪೊಲೀಸ್ನವರ ದೌರ್ಜನ್ಯವು ಚಾಲಕರ ಮೇಲೆ, ಮಾಲೀಕರ ದೌರ್ಜನ್ಯವು ಚಾಲಕರ ಮೇಲೆ. ನಾವು ಈ ಸಂಘಟನೆ ಕಟ್ಟಿದ್ದು ಮಾಲೀಕರನ್ನು ವಿರೋಧಿಸಬೇಕು ಅಂತಲ್ಲ, ಮಾಲೀಕರ ಸಹಾಯದಿಂದಲೇ ನಾವು ಸೇರುವಂಥದ್ದು. ನಾಳೆ ಪೆಟ್ರೋಲ್ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟಿಸಲಿಕ್ಕೆ ಮಾಲೀಕರೇನಾದರೂ ಕರೆ ಕೊಟ್ಟರೆ ಎಲ್ಲರಿಗಿಂತ ಮುಂದೆ ಚಾಲಕರು ನಿಲ್ತೇವೆ, ಕಂಡಕ್ಟರ್ಗಳು ನಿಲ್ತೇವೆ, ಇಲ್ಲ ಅಂತ. ಆದರೆ ನೀವು ಸಹ ನಮಗೆ ಸಹಕಾರ ಕೊಡಲೇಬೇಕು, ನಮ್ಮ ಕಷ್ಟಕ್ಕೆ ಸ್ಪಂದಿಸಬೇಕು. ನಾವು ಹೇಳಿದ್ವಿ ಸಂಘಟನೆ ಕಟ್ಟಿ ನಾವೊಂದು ಆಫೀಸ್ ಮಾಡೋಣ, ಕೇವಲ 125 ಬಸ್ಸು ಓಡಾಡುತ್ತೆ ಈ ರೋಡಲ್ಲಿ. ಯಾವುದು ಪೂರ್ವ ವಲಯದಲ್ಲಿ ತೊಕ್ಕೋಟಿನಿಂದ ಹಿಡಿದು ವಿಟ್ಲದವರೆಗೆ ಓಡಾಡುವಂಥ 125 ಬಸ್ಸುಗಳ ಹೆಚ್ಚು ಕಡಿಮೆ 125 ಬಸ್ಸು ಇಲ್ಲಿ ಟ್ರಿಪ್ ಹೊಡೆಯುತ್ತೆ. 30 ರೂಪಾಯಿ ಒಂದು ಬಸ್ಸಲ್ಲಿ ಕಲ್ಯಾಣ ನಿಧಿ ಕೊಟ್ಟರೆ ಒಂದು ದಿನಕ್ಕೆ 11,500 ರೂಪಾಯಿ ನಾವು ಕಲೆಕ್ಷನ್ ಮಾಡ್ಬೋದು. ಒಂದು ತಿಂಗಳಿಗೆ ಹೆಚ್ಚು ಕಡಿಮೆ 10 ಲಕ್ಷದ ರೂಪಾಯಿ ಹತ್ತತ್ರ, ಒಂದು ವರ್ಷಕ್ಕೆ 13 ಲಕ್ಷದ ಹತ್ತತ್ರ ಒಂದು ವರ್ಷಕ್ಕೆ ನಾವು ಕಲೆಕ್ಷನ್ ಮಾಡ್ಬೋದು. ಒಂದು ವರ್ಷಕ್ಕೆ ಖಾಲಿ ನೀವು ಕೊಡುವ ಒಂದು ಬಸ್ಸಿನ 30 ರೂಪಾಯಿಯಿಂದ ವರ್ಷಕ್ಕೆ 13 ಲಕ್ಷದಷ್ಟು ನಿಧಿಯನ್ನು ನಮ್ಮ ಕಲ್ಯಾಣ ನಿಧಿಯಾಗಿ ನಾವು ಸಂಗ್ರಹ ಮಾಡ್ಬೋದು. ನಮ್ಮ ಏನು ಬಸ್ ನೌಕರರಿದ್ದಾರೆ, ಇವರು ಯಾರಾದರೂ ಅನಾರೋಗ್ಯ ಪೀಡಿತರಾದರೂ ತಗೊಳ್ಳಿ 1 ಲಕ್ಷ ರೂಪಾಯಿ ಚೆಕ್. ಮಗಳ ಮದುವೆ ಇದೆ, ತಗೊಳ್ಳಿ 1 ಲಕ್ಷ ರೂಪಾಯಿ ಚೆಕ್. ವರ್ಷದಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ತಗೊಳ್ಳಿ 5,000 ರೂಪಾಯಿ. ಈ ರೀತಿಯ ಸಹಾಯವನ್ನು ನಾವು ಮಾಡ್ಬೋದು. ದೊಡ್ಡ ಮೊತ್ತ ಅಲ್ಲ, ಹಣಿಗೂಡಿದ್ರೆ ಅಲ್ಲ ಅಂತ ಹೇಳ್ತಾರೆ. ಸಂಘಟನೆಯ ಶಕ್ತಿ ಅದುವೇ. ಸಂಘಟಿತರಾಗಿದ್ದರೆ ನಮಗೆ ಬೆಲೆನೂ ಇದೆ. ಒಂದು ದ್ರಾಕ್ಷಿಯ ಗೊಂಚಲನ್ನ ಉದಾಹರಣೆ ಕೊಡ್ತಾರೆ ಹಿರಿಯರು. ದ್ರಾಕ್ಷಿ ಒಂದೇ ದ್ರಾಕ್ಷಿ
ಅದನ್ನು ಬಂದಾಗ ಅವನು ಬೇರೆ ಬೇರೆ ಮಾಡ್ತಾನೆ. ಗೊಂಚಲಲ್ಲಿ ಇರೋದನ್ನ ಇಲ್ಲಿಡ್ತಾನೆ 100 ರೂಪಾಯಿ ಅಂತಾನೆ ಕಿಲೋ, ಸಿಂಗಲ್ ಇರೋದನ್ನ ಇಲ್ಲಿಡ್ತಾನೆ 50 ರೂಪಾಯಿ ಅಂತಾನೆ. ಯಾಕಂದರೆ ಅದು ಇದು ಒಂದೇ, ಇದು ಬಿಡಿ ಬಿಡಿಯಾಗಿದೆ, ಅದು ಗೊಂಚಲಿನಲ್ಲಿದೆ. ಸಂಘಟಿತರಾಗಿದ್ದರೆ ನಿಮ್ಮ ಮಾತಿಗೆ ಬೆಲೆ ಇದೆ. ನೀವು ಸಿಂಗಲ್ ಆಗಿ ಮಾಲೀಕರಿಗೆ ಫೋನ್ ಮಾಡಿ ನನಗೊಂದು ಕಿಟ್ ಕೊಡಿ ಅದನ್ನು ಕೊಡೋದಿಲ್ಲ. ಇವತ್ತು ಯಾರು ಮಾಲೀಕರ ಕೃಪಾ ಕಟಾಕ್ಷದಿಂದ ಸಿಕ್ಕ ಕಿಟ್ಟಲ್ಲ ಇದು ನಿಮ್ಮ ಪ್ರಯತ್ನದ ಮೂಲಕವೇ ನಿಮ್ಮ ಸಂಘದ ಸದಸ್ಯರೇ ಓಡಾಡಿ ಸಂಗ್ರಹಿಸಿದಂಥ ಕಿಟ್. ಯಾರ್ದು ಸಹಾಯ ಮಾಡಿನಲ್ಲ, ಸಾಲ ಸೋಲ ಮಾಡಿದಂಥದ್ದು. ಯಾಕಂದರೆ ನಮಗೆ ಸರ್ಕಾರ ನಿಂತಿಲ್ಲ, ನಮ್ಮ ಪರವಾಗಿ ಮಾಲೀಕರು ನಿಂತಿಲ್ಲ, ನಾವೇ ನಿಲ್ತೇವೆ ಅಂತ ತೋರಿಸ್ಕೊಂಡಿದ್ದಾರೆ. ಅದನ್ನು ಮುಂದುವರಿಸಬೇಕಾಗಿದೆ. ನಾವು ಏಕಾಏಕಿ ಈ ಸಂಘ ಇಲ್ಲಿ ಬಂತು, ಕೊರೋನಾ ಬಂದಾಗ ಒಂದ್ಸತಿ ಒಂದಾಗೋದು, ಬಸ್ ನಿಂತಾಗ ಒಂದಾಗೋದು, ಬಸ್ಸು ಸ್ಟಾರ್ಟ್ ಆದಾಗ ಈ ಸಂಘಟನೆಯ ಕೆಲಸ ಇದಕ್ಕಿಂತ ಹೆಚ್ಚಾಗಬೇಕು. ಯಾಕಂದರೆ ಆಗ ನಮ್ಮ ಕೈಯಲ್ಲಿ ದುಡ್ಡು ಬರ್ತದೆ, ನಮ್ಮ ಕೈಯಲ್ಲಿ ಆರ್ಥಿಕವಾಗಿ ಸಹಾಯ ಮಾಡುವಂಥ ಶಕ್ತಿ ಬರ್ತದೆ. ಆ ಸಮಯದಲ್ಲಿ ನಾವು ಸಂಘಟನೆಗೆ ಸಹಾಯ ಮಾಡಿದರೆ ಸಂಘಟನೆ ನಮ್ಮ ನೆರವಿಗೆ ನಿಲ್ಲುತ್ತೆ. ಇಲ್ದಿದ್ರೆ ಸಂಘಟನೆ ನಾಶ ಆಗುತ್ತೆ. ಸಂಘಟನೆ ಒಂದು ಬಸ್ ಥರನೇ ನೀವು ತಗೊಳ್ಳಿ. ಒಂದು ಬಸ್ಸು, ನಾವು ಈಗ ಒಂದು ಪ್ರದೇಶಕ್ಕೆ ಹರೇಕಳಕ್ಕೆ ಬಸ್ ಹಾಕ್ಸಿದ್ದೇವೆ ಅಂತ ಹೇಳ್ಬೋದು. ಬಸ್ಸಿಗೆ ಡ್ರೈವರ್ ಆಗಿ ಅಲ್ತಾಫ್ ಮಾಡಿದ್ವಿ, ಕಂಡಕ್ಟರ್ ಆಗಿ ಜಗದೀಶ್ ಮಾಡಿದ್ವಿ, ಒಂದು ಸಬ್ ಡ್ರೈವರ್ ಆಗಿ ನಮ್ಮ ಉಪಾಧ್ಯಕ್ಷರು ದಿವಾಕರ್ನ ಮಾಡಿದ್ದಿಲ್ಲ. ನೀವೇ ಹತ್ತಲಿಲ್ಲ ಅಂದರೆ, ಊರಿನವ್ರು ಹೋರಾಟ ಮಾಡಿದ್ದಂಥ ಬಸ್ಸಿಗೆ ನೀವೇ ಹತ್ತಲಿಲ್ಲ ಅಂದರೆ ಬಸ್ಸು 1 ವಾರ ಓಡುತ್ತೋ 2 ವಾರ ಓಡುತ್ತೋ, ಮತ್ತೆ ನಿಲ್ಲುತ್ತೆ. ಇದೇ ಪರಿಸ್ಥಿತಿ ಸಂಘಟನೆಯ ಅವಸ್ಥೆ ಆಗೋದು. ಇವರೇನಾದರೂ ಒಂದು 8-10 ಜನ ಓಡಾಡಿಲ್ಲ ಅಂದಿದ್ರೆ ಈ ಸಂಘಟನೆ, ನಾನೊಂದು ಸತಿ ಮಧ್ಯೆ ತಿಳ್ಕೊಂಡಿದ್ದೆ ಇದು ಹೋಯ್ತಿದ್ದು ಅಂತ, ಮುಗೀತು ಇವ್ರದ್ದು. ಅಂದರೆ ಆಟೋದವರು ಸಂಘಟಿತರಾಗಿದ್ದಾರೆ, ಟ್ಯಾಕ್ಸಿಯವರು ಸಂಘಟಿತರಾಗಿದ್ದಾರೆ, ಅವರು ಸಂಘಟಿತರಾಗಿದ್ದಾರೆ, ಬಸ್ನವ್ರು ಯಾಕೆ ಸಂಘಟಿತರಾಗೋದಿಲ್ಲ? ಸಂಘಟಿತರಾಗೋ ಸಮಸ್ಯೆ ಏನಿದೆ? ಏನು ನಿಮ್ಮ ಕೈಯಿಂದ ಏನೋ ಜಾಸ್ತಿ ದುಡ್ಡು ಅಂತೂ ಇಲ್ಲಿ ಕೇಳುವಂಥವ್ರಿಲ್ಲ. ನೀವು ಇಷ್ಟೇ 1000 ರೂಪಾಯಿ ಗಟ್ಟೆ ಇಲ್ಲಿ ಕಟ್ಟಬೇಕು ಅಂತ ಯಾರೂ ಹೇಳೋದಿಲ್ಲ. ನೀವು ಕಾರ್ಯಕ್ರಮಗಳು ಮಾಡ್ಬೋದು. ಇಲ್ಲಿ ರಾಣಿ ಹಬ್ಬಕ್ಕ ಉತ್ಸವವನ್ನು ವರ್ಷ ಮಾಡಿ ಕಾರ್ಯಕ್ರಮದ ಮೂಲಕ ಸ್ವಲ್ಪ ಹಣವನ್ನು ಸಂಗ್ರಹಿಸಿ, ಆ ಹಣವನ್ನು ನಿಮ್ಮ ಮಕ್ಕಳಿಗೂ ವಿನಿಯೋಗಿಸಿ. 4-5 ಲಕ್ಷ ರೂಪಾಯಿ ಸಂಗ್ರಹ ಮಾಡಿದರೆ 50,000ದಲ್ಲಿ ಕಾರ್ಯಕ್ರಮ ಆಗ್ತದೆ. ಭಾಗ್ಯವನ್ನು ಸಂಘಕ್ಕೆ ಇಡಿ, ಸಂಘದ ಅಭಿವೃದ್ಧಿಗೆ ಬಳಸ್ಕೊಳ್ಳಿ. ಸ್ಕಾಲರ್ಶಿಪ್ ಕೊಡುವಂಥ ಕೆಲಸವನ್ನು ಸಂಘದಲ್ಲಿ ಮಾಡಿ, ಯೂನಿಫಾರ್ಮ್ ಕೊಡುವಂಥ ಕೆಲಸವನ್ನು ಮಾಡಿ, ರಕ್ತದಾನ ಶಿಬಿರಗಳನ್ನ ಮಾಡಿ, ಪೊಲೀಸ್ ಇಲಾಖೆಯನ್ನು ಕರೆಸ್ಕೊಂಡು ನೀವೇ ನಿಮ್ಮ ಬಸ್ ನೌಕರರ ಸಂಘದ ಜೊತೆ ಪೊಲೀಸರ ಜೊತೆಗೆ ಸಂವಾದ ಕಾರ್ಯಕ್ರಮಗಳನ್ನ ನಡೆಸಿ. ನೀವು ಹೇಳಿ ನಮ್ಮ ಮೇಲೆ ಯಾವ ರೀತಿ ಫೈನ್ ಆಗ್ತಾ ಇದ್ದಾರೆ, ನಮ್ಮ ಮೇಲೆ ಯಾವ ರೀತಿಯ ಪೊಲೀಸರ ದಬ್ಬಾಳಿಕೆ ನಡೀತಿದೆ ಅನ್ನೋದನ್ನ ಪೊಲೀಸ್ ಅಧಿಕಾರಿಗಳಿಗೆ ಮನವರಿಕೆ ಮಾಡಿ ಕೊಡುವಂಥ ಕೆಲಸವನ್ನು ಮಾಡಿ, ಕಂಡಕ್ಟರ್ಗಳು ಮಾಡಿ, ಏಜೆಂಟ್ಗಳು ಮಾಡಿ, ಇವರು ಮಾಡಿ. ನಿಮ್ಮ ಸಮಸ್ಯೆಗಳನ್ನ ಅಧಿಕಾರಿಗಳ ಜೊತೆ ಹೇಳ್ಕೊಳ್ಳಿ. ಈ ರೀತಿಯ ಕಾರ್ಯಕ್ರಮಗಳ ಮೂಲಕನೇ ಸಂಘದ ಅಸ್ತಿತ್ವವನ್ನು ಅಧಿಕಾರಿಗಳಿಗೂ ತೋರಿಸ್ಲಿಕ್ಕೆ ಸಾಧ್ಯ ಇದೆ, ಜನಗಳಿಗೂ ತೋರಿಸ್ಲಿಕ್ಕೆ ಸಾಧ್ಯ ಇದೆ. ಬಸ್ ನೌಕರರು ಅಂದಾಗ ಬೆಲೆ ಇದೆ, ಜನ ಏನೋ ತಿಳ್ಕೊಂಡಿರ್ತಾರೆ. ಆದರೆ ಅದರ ಒಳಗಿನ ಅವಸ್ಥೆ ಏನು ಅಂತ ನಾವು ಇಲ್ಲಿ ಬಂದಾಗಲೇ ಗೊತ್ತಾಗುವಂಥ ಬಸ್ ನೌಕರರ ಸಮಸ್ಯೆ. ನಾನೊಂದು ಬಸ್ ನೌಕರರು ಬಾರಿ ಶ್ರೀಮಂತರು ಅಂತಲೇ ತಿಳ್ಕೊಂಡಿದ್ದೆ. ಆ ರೀತಿ ಅಬ್ಬರದಲ್ಲೇ ಹೋಗ್ತಾರೆ ಬರ್ತಾರೆ. ಆದರೆ ನಿಜವಾದ ಸಮಸ್ಯೆ, ಅತಿ ಹೆಚ್ಚು ಕೋವಿಡ್ನ ಸಂಕಷ್ಟ ಅನುಭವಿಸಿದ್ದು ಚಾಲಕರಾಗಿದ್ದುಕೊಂಡು ಬಸ್ ನೌಕರರು. ಅವ್ರಿಗೆ ದುಡಿಮೆನೇ ಇಲ್ಲ. ಸಾಧಾರಣ 1 ವರ್ಷದಿಂದ ಅವರು ಸರಿಯಾಗಿ ದುಡಿಲೇ ಇಲ್ಲ. ಲಾಕ್ಡೌನ್ ಮಧ್ಯೆ ಬಸ್ ಸ್ಟಾರ್ಟ್ ಆದರೂ ಅವರಿಗೆ ಸರಿಯಾಗಿ ಕೆಲಸ ಸಿಗಲಿಲ್ಲ, ಸಂಬಳ ಸಿಗಲಿಲ್ಲ. ಮತ್ತು ನಾವು ಬಸ್ ನೌಕರರ ಸಂಘನೂ ಅಷ್ಟೇ. ನೀವೇನಾದರೂ ಸಂಘದ ಮೆಂಬರ್ ಆದರೆ ನಿಮ್ಮ ಕಷ್ಟ ಕಾಲದಲ್ಲಿ ನಾವು ಹಿಂದೆನೂ ನಿಂತಿದ್ದೇವೆ, ಮುಂದಿನ ದಿನಗಳಲ್ಲೂ ನಿಲ್ಲುತ್ತೆ. ಇಲ್ಲಿ ಬಸ್ ನೌಕರರ ಮೇಲೆ ಯಾವುದೇ ದೌರ್ಜನ್ಯ ನಡೆದಾಗಲೂ ಪ್ರತಿಭಟಿಸುವಂಥ ಕೆಲಸವನ್ನು ಬಸ್ ನೌಕರರ ಸಂಘ ಮಾಡುತ್ತೆ. ಅದು ರಮೇಶ್ ಆಗಿರಲಿ, ರಫೀಕ್ ಆಗಿರಲಿ, ರಾಬರ್ಟ್ ಆಗಿರಲಿ, ಅಲ್ಲಿ ನಾವು ನೋಡುವಂಥದ್ದು ಒಂದೇ, ಆತ ಬಸ್ ನೌಕರರ ಸಂಘದ ಸದಸ್ಯನೋ, ಚಾಲಕನೋ, ನಿರ್ವಾಹಕನೋ, ಏಜೆಂಟನೋ, ಕ್ಲೀನರೋ, ಅವನು ಪರವಾಗಿ ನ್ಯಾಯ ಇದೆಯೋ, ಇಷ್ಟೇ. ಅವನು ಅನ್ಯಾಯ ಮಾಡಿ ಹೊಡ್ತಾ ತಿಂದ್ರು, ಅವನು ಅನ್ಯಾಯ ಮಾಡಿ ಅವನ ಮೇಲೆ ಕೇಸ್ ಆದರೂ ಅವನು ಪರವಾಗಿ ಹೋಗೋದಿಲ್ಲ. ಅವನು ನ್ಯಾಯಯುತವಾಗಿದ್ದು, ಅವನು ರಾಬರ್ಟ್ ಆಗಿರಲಿ, ರಮೇಶ್ ಆಗಿರಲಿ, ರಫೀಕ್ ಆಗಿರಲಿ, ಯಾರೇ ಆಗಿರಲಿ, ನಮಗವನು ಚಾಲಕ, ನಮಗವನು ನಿರ್ವಾಹಕ, ನಮಗವನು ಏಜೆಂಟು, ನಮಗವನು ಕ್ಲೀನರ್, ಇಷ್ಟೇ. ಇದೇ ಬಸ್ ನೌಕರರ ಸಂಘದ ಉದ್ದೇಶ. ಇಲ್ಲಿ ಬೇರೆ ಏನೂ ಇಲ್ಲ. ಇಲ್ಲಿ ಬ್ರಹ್ಮ ಕಲಶೋತ್ಸವ ಮಾಡುವ ಕಾರ್ಯಕ್ರಮವೂ ಇಲ್ಲ, ಉರುಸ್ ಮಾಡುವ ಕಾರ್ಯಕ್ರಮವನ್ನು ನಾವು ಅಂದ್ಕೊಳ್ಳೋದಿಲ್ಲ. ಧರ್ಮಕ್ಕೋಸ್ಕರ ಮಾಡಿರುವಂಥ ಸಂಘಟನೆಯೂ ಅಲ್ಲ ಇದು. ಇಲ್ಲಿ ಮಾಡಿರುವಂಥ ಉದ್ದೇಶ ನಿಮ್ಮ ಅಭಿವೃದ್ಧಿಗೋಸ್ಕರ. ನೀವು ಖಂಡಿತ ಈ ಸಂಘಟನೆಯನ್ನು ಇಲ್ಲಿಗೆ ಬಿಡಬಾರ್ದು. ಇವತ್ತು ಕಿಟ್ಟು ವಿತರಣಾ ಕಾರ್ಯಕ್ರಮ ಏನಿದೆ, ಇದು ನಿಮ್ಮ ಶ್ರಮದ ಮೂಲಕ ನಡೆದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಮುಂದುವರಿಬೇಕು. ನೀವು ಎಲ್ಲರೂ ಸೇರಿ ಈ ಒಂದು ಕಲ್ಯಾಣ ನಿಧಿಯನ್ನು ಆರಂಭಿಸುವಂಥ ಒಂದು ಕೆಲಸ ಇದೆ. 30 ರೂಪಾಯಿ ದಿನಕ್ಕೆ ಬಸ್ಸಿನಿಂದ ಕೊಡುವಂಥದ್ದು. ಅದನ್ನು ಸಿಗರೆಟ್ ಸೇದಿ ಎಸೆಯುವಂಥ ದುಡ್ಡು, ಅದು 2 ಸಿಗರೆಟ್ ಸೇದಿದ್ರೇ 30 ರೂಪಾಯಿ. ಆ ದುಡ್ಡು ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬಸ್ ನೌಕರರ ಸಂಘ ಯಾವ ರೀತಿ ಬೆಳಿಬೇಕು ಅಂದರೆ, ಉದಾಹರಣೆ ಇದೆ. ಬಸ್ ನೌಕರರ ಸಂಘ ಕಾಸರಗೋಡಲ್ಲೆಲ್ಲ ಹೋಗಿ ನೋಡ್ಬೇಕು, ಎಷ್ಟೆಷ್ಟು ದೊಡ್ಡ ಬಿಲ್ಡಿಂಗ್. ಇಲ್ಲೇ ನಾವು ದೂರ ಹೋಗೋದು ಬೇಡ. ಇಲ್ಲೊಂದು ಗ್ಯಾರೇಜ್ ಮಾಲೀಕರ ಸಂಘ ನೀವು ಹೋಗಿರುವಾಗ ನೋಡ್ಬೋದು. ಆ ಜಪ್ಪಿನ ಮಗರು ಮುಂದೆ ಹೋದಾಗ ಒಂದು ಗ್ಯಾರೇಜ್ ಮಾಲೀಕರ ಸಂಘದ ಒಂದು ದೊಡ್ಡ ಬಿಲ್ಡಿಂಗ್ ಇದೆ. ಎಷ್ಟೋ ಬಾಡಿಗೆನೇ ಬರುತ್ತೆ ಅವರಿಗೆ. ಅವರು ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಗ್ಯಾರೇಜ್ ಮಾಲೀಕರು, ಬಸ್ ನೌಕರರು ಕಟ್ಟಲಿಕ್ಕೆ ಸಾಧ್ಯ ಅಲ್ವಾ? ಸಾಧ್ಯ ಇದೆ. ಆದರೆ ಅದಕ್ಕೆ ಶ್ರಮ ಪಡಬೇಕು. ಖಂಡಿತ ಎಲ್ಲರೂ ಒಟ್ಟಾಗಿ ಸೇರಿದರೆ ಇದೇನು ದೊಡ್ಡದಲ್ಲ. ಪದಾಧಿಕಾರಿಗಳು ಇವತ್ತು ಇವರು ಇರ್ತಾರೆ, ನಾಳೆ ನೀವು ಬರ್ಬೋದು. ಪದಾಧಿಕಾರಿಗಳು ಇದ್ದಾಗ ಅವರ ಸಂಘ ಅಲ್ಲ, ಸಂಘ ಎಲ್ಲರದು. ಮಹಾಸಭೆಯಲ್ಲಿ ಎಲ್ಲರೂ ಸೇರಿ ಮುಂದೆ ಹೊಸ ಅಧ್ಯಕ್ಷರು, ಹೊಸ ಕಾರ್ಯದರ್ಶಿ, ಹೊಸ ಸಮಿತಿ, ಈ ರೀತಿ ರೂಪೀಕರಣ ಆಗ್ತಾ ಇರ್ತದೆ ವರ್ಷಕ್ಕೋ 2 ವರ್ಷಕ್ಕೋ. ಈ ಮೂಲಕ ಸಂಘ ಬೆಳೆದು ಬರ್ತದೆ. ಸಂಘ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತವಾಗ್ತದೆ. ಈಗಲೇ ಸಂಘದ ಖಾತೆಯಲ್ಲಿ ನೀವು ಕೊಡುವಂಥ ಹಣ ಯಾರ್ದೋ ಜೋಬಿಗೆ ಹೋಗೋದಲ್ಲ,
ಜಗದೀಶ್ ಮನೆಗೆ ತೊಗೊಂಡೋಗೋದಲ್ಲ, ನಜೀರ್ ಮನೆಗೆ ತೊಗೊಂಡೋಗೋದಲ್ಲ, ಅಲ್ತಾಫ್ ಮನೆಗೆ ತೊಗೊಂಡೋಗೋದಲ್ಲ. 3 ಜನರ ಖಾತೆಯಲ್ಲಿ ಇಟ್ಟಿದ್ದಾರೆ, ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ. ಇವರು 3 ಜನರ ಸಹಿ ಇಲ್ಲದೆ ಹಣ ತೆಗಿಲಿಕ್ಕೂ ಹೋಗೋದಿಲ್ಲ. ಲೆಕ್ಕಪತ್ರನೂ ಅದೇ ರೀತಿ ಇಟ್ಟಿದ್ದೇವೆ. ಈ ರೀತಿ ಪಾರದರ್ಶಕವಾಗಿ ಈ ಸಂಘಟನೆಯನ್ನು ಕಟ್ತಿದ್ದೇವೆ. ಮುಂಚೆ ಒಂದು ತಲಪಾಡಿಯಲ್ಲಿ ಒಂದು ಸಂಘಟನೆ ಆಗಿತ್ತಂತೆ, ದುಡ್ಡೇ ಇಲ್ಲ ಅಂತ ಹೇಳ್ತಾ ಇದ್ರು ಮನೆಯವರು, ಎಷ್ಟೋ ಲಕ್ಷ ತೊಗೊಂಡು ಓಡೋದ್ರು ಅಂತ. ಆ ರೀತಿಯ ಸಂಘಟನೆ ಇದಲ್ಲ, ಅದಕ್ಕೋಸ್ಕರನೇ ಈ ಸಂಘಟನೆ ಈ ರೀತಿಯಾಗಿ ಕಟ್ಟಿರುವಂಥದ್ದು. ಹೀಗಾಗಿ ನೀವೆಲ್ಲರೂ ಸೇರಿ ಈ ಸಂಘಟನೆ ಒಂದು ಪ್ರಬಲವಾಗಿ ಕಟ್ಟೋಣ. ಕೋವಿಡ್ ಸಂಕಷ್ಟ ಕಾಲದಲ್ಲಿ ಈ ಬಾರಿ ನಾವು ಕಿಟ್ ಕೊಟ್ಟಿದ್ದೇವೆ, ಆದರೆ ಮುಂದಿನ ಬಾರಿಯ ಏನಾದರೂ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕೊಡುವಂಥದ್ದು ನಮ್ಮ ಕಾರ್ಮಿಕರ ಕುಟುಂಬಕ್ಕೆ ಅನುಕೂಲವಾಗಬೇಕು, ನಮ್ಮ ಮಕ್ಕಳಿಗೆ ಅದರಿಂದ ಉಪಯೋಗ ಆಗಬೇಕು. ಆ ರೀತಿಯ ಒಂದು ಸೇವೆಗಳನ್ನ ಇವತ್ತೇನಾದರೂ 1 ವರ್ಷ ಇದೇ ನಮ್ಮ ಕಲ್ಯಾಣ ನಿಧಿ ಇದ್ದಿದ್ರೆ ಇವತ್ತು ನಾನು ಲೆಕ್ಕ ಹಾಕದೆ ಒಬ್ಬೊಬ್ಬ ಕಾರ್ಮಿಕನಿಗೆ, ಒಬ್ಬೊಬ್ಬ ಬಸ್ ನೌಕರನಿಗೆ 10,000 ರೂಪಾಯಿ ಕ್ಯಾಶ್ ತಂದು ಕೊಡುವಂಥ ಪರಿಸ್ಥಿತಿ ಇಲ್ಲಿರ್ತಾ ಇತ್ತು. ಅಷ್ಟು ದುಡ್ಡು ನಮ್ಮ ಹತ್ರ ಇರ್ತಾ ಇತ್ತು. 13.5 ಲಕ್ಷ ರೂಪಾಯಿ ನಮ್ಮ ಸಂಘದಲ್ಲಿ ಇವತ್ತು ಇದ್ದಿದ್ದಿದ್ರೆ, 30 ರೂಪಾಯಿ ನಾವು ಒಂದು ಬಸ್ಸಿನಿಂದ ಕಲೆಕ್ಟ್ ಮಾಡಿ ನಾವು ಇಟ್ಟಿದ್ದಿದ್ರೆ ಇವತ್ತು 10,000 ರೂಪಾಯಿ ಚೆಕ್ ಒಬ್ಬೊಬ್ಬರಿಗೆ ಕೊಡ್ಬೋದಿತ್ತು. ಕಿಟ್ಟಿನ ಜೊತೆಗೆ 10,000 ರೂಪಾಯಿ ಚೆಕ್ ಕೊಡ್ಬೋದಿತ್ತು. ಅಷ್ಟೊಂದು ಹಣ ನಮ್ಮಲ್ಲಿ ಇರ್ತಿತ್ತು. ಆದರೆ 50,000 ಕೊಡುವಷ್ಟು ಹಣ ಇದೆ ಸಂಘಟನೆಯಲ್ಲಿದೆ, ಮಾಲೀಕರ ಸಂಘಟನೆಯಲ್ಲಿದೆ. ಅದನ್ನು ಕೇಳಲಿಕ್ಕೆ ನಾವು ಭಿಕ್ಷೆ ಬೇಡುವಾಗ ಈ ರೀತಿ ಬೇಡಬೇಕಾಗ್ತದೆ. ಅದು ಕೊಡೋದಿಲ್ಲ ಬಿಡಿ, ಕೊಡುವವರೆಲ್ಲ ಕಳೆದ ಸಮಯದಲ್ಲೇ ಕೊಡ್ಬೋದು, ಇನ್ನು ಕೊಡೋದಿಲ್ಲ. ಇರಲಿ, ನಾವೇ ಸಂಘಟಿತರಾಗೋಣ, ನಾವು ಕಟ್ಟೋಣ. ಯಾರ ವಿರುದ್ಧವೂ ಅಲ್ಲ, ಈ ಸಂಘಟನೆ ಸರ್ಕಾರದ ವಿರುದ್ಧವೂ ಅಲ್ಲ, ಇನ್ನೊಂದು ಮಾಲೀಕರ ವಿರುದ್ಧವೂ ಅಲ್ಲ, ಯಾವುದೂ ಅಲ್ಲ. ಇದು ನಮ್ಮ ರಕ್ಷಣೆಗೆ, ನಮ್ಮ ಹಕ್ಕುಗಳಿಗಾಗಿ, ನಮ್ಮ ಮಕ್ಕಳಿಗಾಗಿ ಅಂತ ನಾವು ಭಾವಿಸ್ಕೊಂಡು ಈ ಸಂಘಟನೆಯನ್ನು ಪ್ರಬಲವಾಗಿ ಕಟ್ಟೋಣ ಅಂತ ಹೇಳಿದ್ರೆ ನನ್ನ ಮಾತು ಮುಗಿಸ್ತೇನೆ. ದಯವಿಟ್ಟು ಎಲ್ಲರೂ ಈ ಪದಾಧಿಕಾರಿಗಳ ಜೊತೆ ಕೈ ಜೋಡಿಸಿ ಈ ಸಂಘಟನೆಯನ್ನು ಬಲಿಷ್ಠಗೊಳಿಸಿ ಅಂತ ಹೇಳ್ತಾ ನಾನು ನನ್ನ ಒಂದೆರಡು ಮಾತು